ಕಂಬುಲ ನಾಗತಂಬಿಲ ಅಂಕ ಆಯನದ ಬೂಡು ಕೋಲ ಕಂಬುಲ ನಾಗತಂಬಿಲ ಅಂಕ ಆಯನದ ಬೂಡು ತಾರೆ ಬಾರೆ ಫಲದಿಂಜಿ ಉರ್ಕರುನ ಮದಿಮಾಲು ಸುರ್ಪುದ ನಾಡು ಪಜಿರ್ಡು ಗುಡ್ಡೆ ಸೀಮೆಡು ನಲಿಪು ನಡಕೆದ ನಡಾವರಿ ಪಚ್ಚೆ ಪಜಿರ್ಡು ಗುಡ್ಡೆ ಸೀಮೆಡು ನಲಿಪು ನಡಕೆದ ನಡಾವರಿ ಪಜ್ಜೆದಿ ಒಂದು ಐಸಿರದ ತೆಲಿಪು ತೆಲಿಕೆದ ಸವಾರಿ ಪಜ್ಜೆದಿ ಒಂದು ಐಸಿರದ ತೆಲಿಪು ತೆಲಿಕೆದ ಸವಾರಿ ಡೆನ್ನ ನಾಡೆನ್ನ 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 ನಾಡೆ
ಸಾವಿರ ಕಣ್ಣುಳೆ ಬೋಡು ಪೊರ್ಲುದತ್ತ ಮೇರಿ ಭಾಗ್ಯದ ಬೂಡು ಬೀರರೆ ಬಿದ್ದದ ತಂಕೊದ ನಾಡು ಈ ನಮ್ಮ ತುಳುನಾಡು ಪೆರ್ಮೇದ ಕರೆನಾಡು ಈ ನಮ್ಮ ತುಳುನಾಡು ಪೆರ್ಮೇದ ಕರೆನಾಡು ಮೂಡೈಗಟ್ಟ ಪಟ್ಟೈ ಕಡಲು ತಾರದ ಪಾರದ ಕಂಗುದ ನೀರಲು ಮೂಡೈಗಟ್ಟ ಪಟ್ಟೈ ಕಡಲು ತಾರದ ಪಾರದ ಕಂಗುದ ನೀರಲು ಸಿಂಗರ ಕೂರಲು ಕಲೆ ಕುಳಜಾಲು ಸಾರ್ವರಮ್ಮೈತ್ತು ಬಾಡುನ ಇಲ್ಲು ಸಿಂಗರ ಕೂರಲು ಕಲೆ ಕುಳಜಾಲು ಸಾರ್ವರಮ್ಮೈತ್ತು ಬಾಡುನ ಇಲ್ಲು ಕಂಡದ ಕಳೋಟು ತಾರಿದ ಕುಬೆಟ್ಟು ಸಾಗೋಳಿ ಪುಣಿದಾಂತಿ ಕಂಡದ ಮೇಯ್ಟು ಕಂಡದ ಕಳೋಟು ತಾರಿದ ಕುಬೆಟ್ಟು ಸಾಗೋಳಿ ಪುಣಿದಾಂತಿ ಕಂಡದ ಮೇಯ್ಟು ಬಗೆ ಬಗೆ ನಾಲಿಕೆ ಕಂಬುಳ ಕೋಲ ಕರಡಿದ ಸಾಧಕ ಆಟದ ಮೇಳ ಬಗೆ ಬಗೆ ನಾಲಿಕೆ ಕಂಬುಳ ಕೋಲ ಕರಡಿದ ಸಾಧಕ ಆಟದ ಮೇಳ ಹೊನ್ನಾಳಿಕೆದ ಪೊರ್ಲುದ ಮಣ್ಣು ಪುಣ್ಯದ ಪರಿಪು ಐಸುರ ಕಣ್ಣು ಹೊನ್ನಾಳಿಕೆದ ಪೊರ್ಲುದ ಮಣ್ಣು ಪುಣ್ಯದ ಪರಿಪು ಐಸುರ ಕಣ್ಣು ರುಚಿ ರುಚಿ ತೊಣಸು ಬಗೆ ಬಗೆ ತಿನಸು ಎಟ್ಟೆಪ್ಪು ಬೋಗೆ ಮಲ್ಲಿಗೆ ಮನಸ್ಸು ರುಚಿ ರುಚಿ ತೊಣಸು ಬಗೆ ಬಗೆ ತಿನಸು ಎಟ್ಟೆಪ್ಪು ಮೋಕೆ ಮಲ್ಲಿಗೆ ಮನಸ್ಸು ಈ ನಮ್ಮ ತುಳುನಾಡು ಪೆರ್ಮೇದ ಕರೆನಾಡು ಈ ನಮ್ಮ ತುಳುನಾಡು ಪೆರ್ಮೇದ ಕರೆನಾಡು ತುಳುವನಾಡುದ ಕೋರಿ ತಂಬಿಲ ಅಪ್ಪೆ ಮಣ್ಣದ
ಪಾಯಸ ಕೋರಿ ಪುಂಡಿದ ತಮ್ಮನ ತುಳುವ ನಾಡದ ಕೋರಿ ತಂಬಿಲ ಅಪ್ಪೆ ಮಣ್ಣದ ಕಮ್ಮೆನ ಕೆಡ್ಡಸ ರೊಟ್ಟಿ ಪಾಯಸ ಕೋರಿ ಪುಂಡಿದ ತಮ್ಮನ ರೊಟ್ಟಿ ಪಾಯಸ ಕೋರಿ ಪುಂಡಿದ ತಮ್ಮನ ಏರೆ ಬೀರನು ಏರು ಪಂಡೆರ ಒಟ್ಟಿಯರೇರ ತೆಂಬರೆ ಏರೆ ಬೀರನು ಏರು ಪಂಡೆರ ಒಟ್ಟಿಯರೇರ ತೆಂಬರೆ ದೋಲು ತಮ್ಮಟೆ ಬೀರ ಮದಿಪುಡು ದೋಲು ತಮ್ಮಟೆ ಬೀರ ಮದಿಪುಡು ಕೇನುಂಡು ಇನಿದನಿ ಪಾಡ್ದನ ಅಪ್ಪೆ ಮಣ್ಣದ ಕಮ್ಮೆನ ಬೋಂಟೆ ಕೆಡ್ಡಸ ರೊಟ್ಟಿ ಪಾಯಸ ಕೋರಿ ಪುಂಡಿದ ತಮ್ಮನ ಕೋರಿ ಕಂಡೊಡು ಕಾಪು ದೀತುಂಡು ಬಂಗ ಬಾರನೆ ಪಾಯುಂಡು ಕೋರಿ ಕಂಡೊಡು ಕಾಪು ದೀತುಂಡು ಬಂಗ ಬಾರನೆ ಪಾಯುಂಡು ತುಪ್ಪೆ ಪಾಡುಂಡು ಸಿರಿಲಾ ದೀತುಂಡು ತುಪ್ಪೆ ಪಾಡುಂಡು ಸಿರಿಲಾ ದೀತುಂಡು ಜಾಲು ಪೊಲಿ ಪೊಲಿ ಪನ್ಪುಂಡು ತುಳುವ ನಾಡದ ಕೋರಿ ತಂಬಿಲ ಅಪ್ಪೆ ಮಣ್ಣದ ಕಮ್ಮೆನ ಬೋಂಟೆ ಕೆಡ್ಡಸ ರೊಟ್ಟಿ ಪಾಯಸ ಕೋರಿ ಪುಂಡಿದ ತಮ್ಮನ
ತಂಬಿಲ ಏರಿ ಕೊಂತಲ ಪೊತ್ತೈನ ಕೊಡಿ ನಂದಲ ಅಗೆಲು ತಂಬಿಲ ಏರಿ ಕೊಂತಲ ಪೊತ್ತೈನ ಕೊಡಿ ನಂದಲ ದಕ್ಕದಿ ಪೂವರಿ ಕೊಡತಿ ಬೊಂಡುಡು ದಕ್ಕದಿ ಪೂವರಿ ಕೊಡತಿ ಬೊಂಡುಡು ಗಗ್ಗೆಲುಂಡು ಇನಿ ಗಗ್ಗರ ತುಳುವ ನಾಡುದ ಕೋರಿ ತಂಬಿಲ ಅಪ್ಪೆ ಮಣ್ಣದ ಕಮ್ಮೆನ ಬೋಂಟೆ ಕೆಟ್ಟಸ ರೊಟ್ಟಿ ಪಾಯಸ ಕೋರಿ ಪುಂಡಿದ ತಮ್ಮನ ಡೆನ್ನಾನ ಡೆನ್ನ 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 ಡೆನ್ನಾನ ಡೆನ್ನಾನ ಡೆನ್ನ 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 ಡೆನ್ನಾನ ಭಾಷಣ ಸ್ಪರ್ಧೆಗೆ ಸುರುಕಾದ ಮಲ್ಲಿಕಾ ಭಂಡಾರಿ ಅಮ್ಮನ ಬಗ್ಗೆ ಅಮ್ಮನ ಮಾತ್ರದ ಅಮ್ಮನ ಬಗ್ಗೆ ತುಳುಟು ಮಾತಾಡುವರು 2 ನಿಮಿಷ. ಸುರುಕಾದ ಆತ್ಮೀಯ ಅಲಯನ್ಸ್ ಬಾಂಧವರ ಈ ಒಂದು ಕಾರ್ಯಕ್ರಮದ ರೂವಾರಿಯನ್ನ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಲೈನ್ ಹರೀಶ್ HR ಡಾಕ್ಟರ್ ಅಂಜಲಿ ಈ ಆರ್ಗನೈಸಿಂಗ್ ಕಮಿಟಿದ ಮಾತ ಕೋಆರ್ಡಿನೇಟರ್ ಅಂಜನೆ ಚೇರ್ಪರ್ಸನ್ ಸುರುಕಾದ ಸೊಲ್ಮೇಲಿನ ಸಂದ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಅವಕಾಶ ಕೊಡ್ಲಿಕ್ಕೆ ಸುರುಕಾದ ಸೊಲ್ಮೇಲ್ ಸಂದ ನನ್ನ ಅಪ್ಪನ ಬಗ್ಗೆ ಅಪ್ಪೆ ಬಂದಾಗ ನಂಗೆ ನಮ್ಮನೇಡವಿನ ಪಂಪಿನಿಂದ ಅರ್ಥ ಆಗಿದೆ ಸುರುಕಾದೆ ನಾ ಈ ಜನ್ಮನ ತಿಳಿ ಈ ಜಗತ್ತಿಗೆ ಬರ್ತೀವಿ ನಮ್ಮ ಅಪ್ಪೆ ಹತ್ರ ಈ ಭೂಮಿಗೆ ಅಪ್ಪೆ ಬಂದ್ಬೇರಿ ಈ ನಮ್ಮ ನೀರು ಸೂರ್ಯ ಚಂದ್ರ ಪೂರೈಕ್ಲ ನಂಗೆ ಬೇಜಾಯಿನ ಪ್ರತಿ ಒಂದಿಕ್ಲ ಬೇಜಾಯಿನ ಅಪ್ಪೆ ಬಂದಾಗ ಆ ಒಂದು ಕರುಣದ ಒಂದು ಕರುಣಾರ್ಥ ಒಂದು ಮಾನವನ ಪ್ರೀತಿ ವಾತ್ಸಲ್ಯ ಹೆಂಚಿನ ಒಂದು ಸಹನೆ ತ್ಯಾಗ ಮೂರ್ತಿ ನಮ್ಮ ಅಪ್ಪೆ ಬಂದ್ಬೇರಿ ಅಪ್ಪೆಗೆ ನಮ್ಮ ಪ್ರತಿ ಒಂದಿಲ ಹೋಲಿಸುವ ಒಂದು ಎಟ್ಟೆ ಒಂದಕ್ಕೆ ನಮ್ಮ ಒಂದು ಜೀವನಕ್ಕೂ ಸಹಕಾರ ಆದ ಫೌಂಡೇಶನ್ ಆದಿತ್ತಿನ ಪ್ರತಿ ಒಂದಕ್ಕಿಲ್ಲ ನಮ್ಮ ಭೂಮಿ ಅವಡು ಪರಪನ ನೀರು ಅವಡು ನಮಗೆ ಗಾಳಿ ಅವಡು ಪ್ರತಿ ಒಂದಕ್ಕಿಲ್ಲ ನಮ್ಮ ಅಪ್ಪನ ಒಂದು ಸಹ ನಮಗೆ ಮೊಬೈಲ್ ಏತ್ ಬಿಸಿ ಉಂಡು ಬಂದ ಇತ್ತ ಜನಕ್ಕೆ ಒಂದೊಂದು ಮೊಬೈಲ್ ರಡ್ರಡ್ ಕೆಲವು ನಾಯಿನೇ ನಿಪ್ಪುಂಡಿಗೆ ಮೊಬೈಲ್ ಬಂದು ಸಾಂಕ್ರಾಮಿಕ ರೋಗ ಅದು ಕೂತು ಬಾನಂದ ಸಾಂಕ್ರಾಮಿಕ ರೋಗ ಬಂದ ಒಂದು SMS ಬರ್ತಿಲ್ಲ ಜೋಕ್ಸ್ ಓದದ ಮನೆ ಬಂದ ಜಿಪ್ಪು ಜೀರು ನಾನೂರೇ ಗಡಪುಡರು ಅಕ್ಕಿ ಮನೆ ಬಂದು ಕುಲ್ವೇರ ಕುಡೋರೇ ಕಡಪುಟ್ಟು ಲಾಸ್ಟ್ಗೆ ಎಂಕ್ಲಿಗೆ ಬರ್ಕೊಂಡು ಗ್ರೂಪ್ದೊಂದು ಸೀಕೊಂಡೆ ಭಯಂಕರ ಒಂದಿ ಗ್ರೂಪ್ ಕಡಪುಟ್ಟು ಮನೆ ಬಂದು ಜಿಪ್ಪು ನಿದ್ರೆ ಬೂರ್ನಾಗಲಿ ಇಚ್ಚಿ 10 ಗ್ರೂಪ್ಗಳ ಪುಟ್ಬೇರು ಅಕ್ಕಲು ಓದಿನ ಅಕ್ಕಲು ಪನಿ ಪನಿ ಕುಲ್ವೇರ ಆ 10 ಗ್ರೂಪ್ ಜನಕ್ಕಳು ಇತ್ತಿನೇ ಜನಕ್ಕಳು ಕೂಡ 10 ಗ್ರೂಪ್ಗಳ ಕೂಡ ಅವೇನೇವೇನು and ವಾಣಿ ಕೃಷ್ಣ ಪುತ್ತೂರ್ ಲಯನ್ಸ್ ಪ್ರೆಸಿಡೆಂಟ್. ಸೊ ಅರೆಗೆ ಬರ್ತಾನೆ ಟಾಪಿಕ್ ದೇವರ್ ದೇವ್ರ ಬಗ್ಗೆ ಕೆಲವರು ನಂಬ್ತಾರೆ ಕೆಲವರು ನಂಬಲ್ಲ. ನನ್ನ ಅನಿಸಿಕೆ ಏನಂದ್ರೆ ನಾನು ದೇವ್ರು ಇದ್ದಾರೆ ಅಂತಾನೂ ಹೇಳೋದಿಲ್ಲ ಇಲ್ಲ ಅಂತಾನೂ ಹೇಳೋದಿಲ್ಲ. ಯಾಕೆಂತಂದ್ರೆ ಕೆಲವು ಸಮಯ ನಮ್ಗೆ ಕಷ್ಟ ಬಂದಾಗ ಒಂದೊಂದ್ಸಲ ದೇವ್ರ ಹತ್ರ ಹೋಗ್ಬೇಕು ಅನ್ನೋ ಇದಿರ್ತಾರೆ. ಮತ್ತೆ ನಂದೊಂದು ಪ್ರಾಬ್ಲಮ್ ಏನಂದ್ರೆ ನಿಜ ಹೇಳ್ಬೇಕು ಅದೇ ದೇವರು ಅಂತೇಳಿ. ಆದ್ರೆ ನಾನು ತುಂಬಾ ಜನ ನೋಡ್ತಾ ಇರ್ತೀನಿ ದೇವಸ್ಥಾನಕ್ಕೆ ಹೋಗ್ತಾರೆ ಹೊರಗಡೆ ಬಂದ ತಕ್ಷಣ ಸುಳ್ಳು ಹೇಳ್ತಾರೆ. ಮತ್ತೆ ನಾನು ತುಂಬಾ ಅಂದ್ರೆ 75% ಮನುಷ್ಯರ ಇದೇ ಹಾಗೆ ಅನ್ಕೊಂತೀನಿ. ಯಾಕೆಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಹೆಚ್ಚು ಏನರ ಬಗ್ಗೆನೂ ಸುಳ್ಳು ಹೇಳ್ಬಾರ್ದು. ಮತ್ತೆ ಆದಷ್ಟು ಸಿನ್ಸಿಯಾರಿಟಿ ಇರಬೇಕು ಅಂತ ನನ್ನ ಇದು. ದೇವಸ್ಥಾನಕ್ಕೆ ಹೋಗೋದು ಮತ್ತೆ ಬರೋದು ಸುಳ್ಳು ಹೇಳೋದು ಮತ್ತೆ ಏನೇನೋ ಕಾರ್ಯಕ್ರಮಗಳನ್ನ ಮಾಡೋದು ಅದರಲ್ಲಿ ಸಹ ಸುಳ್ಳು ಹೇಳೋದು ಮತ್ತೆ ಪೂಜೆ ಮಾಡೋರು ಸಹ ಕೆಲವು ಸಲ ಸುಳ್ಳು ಹೇಳ್ತಾ ಇರ್ತಾರೆ. ಅದು ನಂಗೆ ಇಷ್ಟ ಆಗುತ್ತೆ. Be my role model as he would, he always wanted me to be genuine, be honest, be straightforward, be on the face, don't be diplomatic, be practical all the time. Even though ಎದುರಿದ ಜನಗಳು ಅಕ್ಲೆ ಸತ್ಯ ಪಂಡ ಅಕ್ಲೆಗೆ ಎಡ್ಡೆ ಹಾಕುದಿ ಅಂಡ್ ಈ ಪನ್ ಅಕ್ಲೆಗೆ ಇಷ್ಟ ಆಂದ ಪಡು ಅದನ್ನ ಪನ್ನೊಂದು ಸತ್ಯ ಡೊಪ್ಲ ಈ ದಾದ ಮಂತನ ಎಡ್ಡೆ ಹಾಕೊಂಡು ಬಂದು ಪಂದು ಕೊಡ್ತಾರೆ ಅಂಚ ಉಡುಗೆ ತೊಡುಗೆ ಎಂದು ಪಾಡಿದೆವು. ಉಡುಗೆ ತೊಡುಗೆ ನಮ್ಮ ಹೆಂಚ ಪಡ್ಕೊಂಡು ನಮ್ಮ ಪಾಡಿನ ಉಡುಗೆ ತೊಡುಗೆ ನಮ್ಮ ಹೆಂಚಿನ ವ್ಯಕ್ತಿ ಬಂದು ನಿರ್ಧಾರ ಮಾಡ್ಕೊಂಡು ನಮ್ಮ ಸಂಸ್ಕೃತಿ ನಾವು ಪ್ರತಿಬಿಂಬಿಸ್ತಾ ಉಂಟು. ನಮ್ಮ ಪ್ಯಾಂಟ್ ಶರ್ಟ್ ಪಾಡ್ದು ಬೆಲ್ಟ್ ಶೂಸ್ ಪಾಡಿ ಅವು ಇಂಗ್ಲೀಷ್ ಸಂಸ್ಕೃತಿಯನ್ನು ತೋಜಾವುದು. ಇನ್ನು ಒಂದು ತುಳುನಾಡ ವೈಭವ ಎಂಕಲು ಮುಂಡು ಅಂಗಿ ಶಾಲು ಪಾಡೊಂದು ಬೈದ ಬಾರಿ ಖುಷಿ ಆಪು. ನೀನು ಕೆಲವು ವಿಷಯ ಬರ್ತಂದ
ಅಮ್ಮ ಬರ್ತದೆ, ದೇವರ ಬರ್ತದೆ, ಉಡುಗೆ ತೊಡುಗೆ ಬರ್ತದೆ, ಮೊಬೈಲ್ ಬರ್ತದೆ. ದೇವರ ಬಗ್ಗೆ ಯಾರು ಬರ್ತಿದ್ದೀರಿ? ದೇವರು ಎಂಕುಲು ಎನ್ನದ ದೇವರ ಭಯವೇ ಜ್ಞಾನದ ಆರಂಭ ಅಂದ್ರೆ ಎಂಕ್ಲಿಗೆ ಜ್ಞಾನ ತಿಕ್ಕೊಡಂಡ ದೇವರನ್ನ ಭಯ ಮಾತ್ರ ಜ್ಞಾನ ತಿಕ್ಕೊಂಡು ಕೋಡಿಕಂಡ ನಾವು ಅವಳು ಎಡ್ಡೆ ಕೆಲಸ ಮಾಡ್ಕೊಡಂಡ ಹಾಲು ಕೆಲಸ ದಯಾಮ ಪೂಜೆ ಮಾಡ ಪೋಡಿ ಒಂದು ಜನಕ್ಕೆ ಹೌದು ದೇವರಿಗೆ ಸುರುಕಾದ ಮಾತ್ರೆಗಳ ಉಡಲ್ ಜಿಂಜಿದು ಮೋಕೆಡು ಮಾಥೆರೆಲ್ಲ ಎದುಕೊನುವೆ ಯಾನು ಪ್ರಜ್ನಾ ಭಂಡಾರಿ ಪಡೆದು ಲಿಯೋ ಕ್ಲಬ್ ಚೋಟಾ ಮ್ಯಾಂಗ್ಳೂರ್ ಹೊಡೆದು ನಮ್ಮ ಕುಡ್ಲ ಪರಶುರಾಮ ದೇವರು ಕುಡರಿ ದಕ್ಕದು ಉಂಡು ಮಲ್ತಿನ ನಾಗನ್ನೆಲೆ ಪಂಚವರ್ಣದ ಮೂಡಾಯಿ ಗಟ್ಟೊಡ್ದು ಪಡ್ಡಾಯಿ ಕಡಲಬರಿ ಬಡಕಾಯಿ ಬಾರ್ಕುರುಡ್ದು ತೆನ್ಕಾಯಿ ನೀಲೇಶ್ವರ ಊಟ ಬಸಿರ್ದುಪ್ಪನ ಈ ನಮ್ಮ ಪುರ್ಲ ಪುಣ್ಯ ಭೂಮಿ ತುಳುನಾಡು ಅವೇತೋ ದೈವ ದೇವರ ನಕಲು ಕಾರ್ಮಿಕದ ಶಕ್ತಿಲು ಈ ನಮ್ಮ ತುಳುನಾಡು ನೆಲೆ ಆದ ಕಾತೊಂದು ಬೈದರು ಕುಡ್ಲದ ಬಗ್ಗೆ ಪನೋಡ ಅಂಡ ಕುಡ್ಲಾಡು ಕುಡ್ಲ ಪನ್ಪಿನ ಊರುಗ ಐತಾಯ್ನೇ ಸ್ಥಾನಮಾನ ಉಂಟು ಐತಾಯ್ನೇ ಕಲ್ಚರ್ ಪನ್ಪೇರು ಸಂಸ್ಕೃತಿ ಉಂಟು ನಮಕ್ ಸೊ ಸಂಸ್ಕೃತಿದ ಬಗ್ಗೆ ಪಾತಿರೋಣ ಅಂಡ ನಮ್ಮ ಹುಡುಗೆ ತೊಡುಗೆ ಅಂತ ಪನೋಲಿ ಸೊ ನಮ್ಮ ಎದ್ದು ಕುಡ್ಲದ ಪೊಣ್ಣು ಅವಲಿ ಪೊಂಜೋ ಅವಲಿ ಆಂಜೋ ಅವಲಿ ಎದ್ದು ಪೊರ್ಲುಡು ಆ ಹುಡುಗೆ ತೊಡುಗೆದ ಬಗ್ಗೆ ಒಂಜಿ ಗಮನ ದೀಪೇರು ಪಂಡ ಆಂಜೋಲು ಇತ್ತೆ ಸತತು ಓಲಿ ನಮ್ಮ ಇನಿ ಈ ತುಳುನಾಡ ವೈಭವಾಡು ಅವೇತೋ ಆಂಜೋ ನಕಲು ವೇಸ್ಟಿಲ ಪೊರ್ಲ ಗಂಟದ ಒಂಜಿ ಸಿಲ್ಕ್ ವೇಸ್ಟಿ ಪಡೊಂದು ಬಾರಿ ಪೊರ್ಲ ಗಂಟು ತೋಜೊಂದು ಲೇರು ಅಂಚೆನೆ ಪೊಂಜೋ ನಕಲು ಕೈ ಜಿಂಜ ನಿಲಿಕೆ ಬಳೆ ತರೆಕ್ ಪೂದಿ ಒಂದು ಪೊರ್ಲದ ಸೀರೆ ತೂತೊಂದು ಬೈದರು ಬಾರಿ ಪೊರ್ಲು ತೋಜರು ತುಳುವೆರ ರೈಟ್ ಇತ್ತಿನಾದ ತಿಂಡಿ ದಿನಸು ಬೇತೆ ಓಲ್ಲ ಇಜ್ಜಿ ದಯಪಂಡ ಹೈಯೆಸ್ಟ್ ಐಟಮ್ಸ್ ತುಳುವೆರ ರೈಟ್ ಉಂಟು ದಯಪಂಡ ಸಾಂತಾಣಿ ಪತ್ರೊಡೆ ಬೊಕ್ಕ ಇಡ್ಲಿ ಸಾರಿ ಪುಂಡಿ ಪುಂಡಿ ಪತ್ರೊಡೆ ಪೂರ ಅಂಚೆ ಮಸ್ತ್ ತಿಂಡಿ ದಿನಸಲು ಉಂಡು ಮೂಡೆ ಅಂಚದು ತಿಂಡಿ ದಿನಸು ಆಕ್ಚುಲಿ ಬಂದ್ಪೆ ಅದು ಸೈಡ್ ಎಫೆಕ್ಟ್ ಇಜ್ಜ ಅಂತಿನ ತಿಂಡಿ ದಿನಸು ಹೆಚ್ಚು ಪುಣೆ ತುಳುವೆರ ದಯಪಂಡ ಒಂಜಿ ದಾಲ ಕೊಡ್ತಿ ದಾಲ ಹುಷಾರಿಜಿ ಬಂಡ ಒಂಜಿ ನೀರು ಬಾಡದು ಇನ್ನ ಕುಕ್ಕುದ ಕಜಿಪು ಮಲ್ತಂಡ ಇನ್ನ ಜ್ವರದ ಟೈಮುಡು ಅವು ಉಂಡುದೇ ಹುಷಾರಾಪೇರು ಅಂಡ ಬೇತೆ ಊರು ಅಂಚಿನ ವಿಷಯ ಇಜ್ಜಿ ಎಂಕೆ ಚೀಟಿ ದೇಪನ ಅಜ್ಜಿ ಅಜ್ಜಿ ಪನ್ಪಿನ ಒಂಜಿ ಪೊರ್ಲುದ ಒಂಜಿ ಒಂಜಿ ಐತ ವಿಷಯ ಪಾತೆದಂಚಿನ ಒಂಜಿ ಅವಕಾಶ ಒದಗಿದು ಬಯಲಿದೆ ಅಜ್ಜಿ ಅಜ್ಜಿ ಪಂಡ ನಮ್ಮ ಒಂಜಿ ದುಂಬುದ ಕಾಲೊಡ್ದುಂಚಿಲ್ಲ ನಮಕ್ ಒಂಜಿ ಎಲ್ಲಿಯ ನಮ್ಮ ಪುಟ್ಟಿನೇಡ್ದುಂಚಿಲ್ಲ ಒಂಜಿ ಆದರ್ಶ ಪ್ರಾಯದ ಆಯನಂಚಿನಕಲು ಪ್ರತಿ ಒಂಜಿ ನಮ್ಮ ಹೆಜ್ಜೆಗ್ಲೇ ಹಾಕಲು ನಮ್ಮ ಒಂಜಿ ನಡಪು ನಡೆದು ಬರ್ತದೆ ತಿಂಪಿ ನಡೆದು ಬರ್ತದೆ ಪ್ರತಿ ಒಂಜಿ ನಮ್ಮ ಬಾಲ್ಯ ಜೀವ ನಡೆದು ಬರ್ತದೆ ಅಕುಲು ನಂಗೆ ಏಪಲ ಒಂಜಿ ಆದರ್ಶವನ್ನು ಒಂಜಿ ತೋಜಾಲ್ ಕೊಡ್ತೀನಿ ಅಕುಲು ಇನಿಕ್ಲ ನಮ್ಮ ಜೋಕ್ಲಿಗ್ಲ ಒಂಜಿ ಒವ್ವಾಂಡಲ ಒಂಜಿ ಎಂಚ ನಡವಳಿಕೆ ನಮ್ಮ ಜೀವನ ನಮ್ಮ ಎಂಚ ಬದುಕೋಡು ಪನ್ಪಿನ ಒಂಜಿ ರೀತಿ ನೀತಿ ತೋಜಾಲ್ ಸಿನಿಮಾ ಮಾತ್ರಲ್ಲ ಫುಲ್ ಮೇಲೆ ಬಯ್ಯದ ಇನಿ ನಮ್ಮ ತುಳುನಾಡದ ಒಂಜಿ ಕಟ್ಟುಕಟ್ಟಲೆಡ್ ಮೂಲಕ ನಡಪುಂಚಿನ ಪೂರ ಕಾರ್ಯಕ್ರಮ ಕಾಣ ಆಡು ಇತ್ತ ಬಯ್ಯಡು ಕೂಡ ಅವರಂಡು ಈ ತುಳುನಾಡದ ಪರ್ವದ ಅಧ್ಯಕ್ಷರೇ ಅಂಚನೆ ನಮ್ಮ ಗವರ್ನರೇ ಎಂಕ್ ಬೈನ ವಿಷಯ ತುಳು ಸಿನಿಮಾದ ಬಗ್ಗೆ ಅದಕ್ಕೆ ಪನ್ಪಂಡ ಮಸ್ತ್ ಜನ ಉಳ್ಳೇರು ನಿರ್ಮಾಪಕರು ಉಳ್ಳೇರು ಅಂಚನೆ ಆ್ಯಕ್ಟರ್ಗಳು ಉಳ್ಳೇರು ಅಗಲ ಸೌಮಲ ಸುಣ್ಣೊಂದುಲ್ಲೆ ತುಳು ಸಿನಿಮಾ ಒಂದು ತುಂಬು ತುಳು ನಾಟಕ ಬರುವಂಥದ್ದು ಆ ರಂಗಭೂಮಿಯ ನಮ್ಮ ತುಳು ನಾಟಕ ತೂವಂತ ಅವು ಕ್ರಮೇಣ ತುಳು ಸಿನಿಮಾಗೂ ಪರಿವರ್ತನೆ ಆದ ಇತ್ತೆ ತುಳು ಸಿನಿಮಾ ಒಂದುಂಟು ನತ್ತ ಬಗ್ಗೆ ಏನಂದ ನಮ್ಮ ಆಯ್ನಾಥ ಕಲ್ಚರ್ನಲ್ಲ ತುಳು ಸಿನಿಮಾ ನೋಡು ನಮ್ಮ ದುಮ್ಮುಕ ನೋಡು ದಯ ಬಂದಾಗ ಇತ್ತೆ ಆ ಮರಸುತ್ತಿನ ಐಟಮ್ ದೀವಂದರೆ ತುಳುದ ಬಗ್ಗೆ ಏನು ಐಟಮ್ ಬೋರ್ಡ್ ಅವನೇ ದೀವಂದು ಉತ್ಕೊಂಡ ನಂಜಿ ಕೆಲಕಡೆ ವಿನಂತಿ ಈ ತುಳುದ ಬಗ್ಗೆ ಹತ್ತಿರ ತುಳುತ ಬಾರಿ ಭಾಷೆ ಪೊರ್ಲು ಆ ಭಾಷೆನ ಮಾತೆಲ್ಲ ಜೋಕುಲ್ಲ ಕಲ್ಪೋಡು ಮಲ್ಲಗರು ಹಿರಿಯರು ಸೇರಿದ ಜೋಕುಲಿಗೆ ಕಲ್ಪೋಡು ದಯ ಬಂದಾಗ ಇತ್ತೆ ಜೋಕುಲೆ ಪೂರ ಇಂಗ್ಲಿಷ್ ಮಾತ್ರ ಗೊತ್ತುಂಟು ಆನ ನಮ್ಮ ತುಳುವಿನ ಮಾದರಿಗಳ ಬೆನ್ನರಿಗೆ ಒಂದಿಸ ಒಂದು ಈ ಒಂದು ಪೊರ್ಲುದ ಕಾರ್ಯಕ್ರಮ ಒಂದು ಅವಕಾಶ ನಿಕ್ಕಿ ಸೊಲ್ಮೇಲು ಸುರುಕು ಈ ಇಲ್ಲಾಗಿ ಬತ್ತು ಬೊಗ್ಗುನಾಗ ಬಾರಿ ಒಂಜಿ ಖುಷಿಯ ಒಂದು ಇಂಚಿನ ಇಲ್ಲಿ ತೂಪಿನ ಒಂಜಿ ಭಾಗ್ಯ ಮಾದರಿಗಳ ಇಂಚಿನ ಇಲ್ಲಿ ತೂಪಿನ ಅವಕಾಶ ತಿಕ್ಕಂಡು ಇತ್ತದ ಕಾಲೋಡು ಅಂಚಿನ ಐಕೊಂಜಿ ಈ ಅವಕಾಶ ಮಾಡಿಕೊಡ್ತೀನಿ ಧನ್ಯವಾದ ಬಂದು
ಎನ್ನ ತುಳುನಾಡದ ಪೆರ್ಮೆದ ನಾಯಕಿ ಮಂಡ ಯಾನು ಕೆಲವು ಜನ ಉಳ್ಳೇರು ಎಂಕು ಅಂತ ಯಕ್ಷಗಾನದ ಒಂಚೂರು ಇಂಟ್ರೆಸ್ಟ್ ಆಗಿ ನಡೆದಾರೆ ಯಕ್ಷಗಾನದ ಎನ್ನ ನಾಯಕಿ ಪಂಡ ರವಿಚಂದ್ರ ಕನ್ನಡಿಕಟ್ಟ ಭಾಗವತಿಯರು ಎಂಕಾರ್ನ ಭಾಗವತಿಗೆ ಭಾರಿ ಇಷ್ಟ ಅಂಚಾದ ಆರಿನ ಒಂಜಿ ನಾಯಕ ಪಂಡ್ರ ಇಷ್ಟ ಆಪಂಡು 14 ವರ್ಷ ದಿಂಚಿ ಮದಿಮೆ ಅದು ಇಪ್ಪನೆ ಪಂಪ ಅಂಚಾದ ಪರವಾದ ಬೊಕ್ಕ ವಿರೋಧ ಸುರುಡು ವಿರೋಧದ್ದು ವಿರೋಧದ್ದು ಪರಡ್ದು ವಿರೋಧ ಸುರುಣಾಪುಗ ಬುಡದಿ ಪಂಡಿನ ಕಣನಕ್ಕೆ ನೋಡ ಅಂಪಿನ ಪ್ರಶ್ನೆ ಸಂಸಾರ ಬಂದ್ಪುಣ ಒಂಜಿ ರಥ ಒಟ್ಟು ಪೋಡಂಡ ಕಣನೆ ಬುಡದಿ ಬಂದ್ಪುಣ ಯಾಕಂದ್ರೆ ಕಂಬಲಗಿರ್ಮ ರಡ್ಡಿ ಎರ್ಲು ಎಂಚಿ ಇತ್ತನ ಆ ರಡ್ಡಿ ಎರ್ಲು ಒಂಜೇ ಲೆಕ್ಕ ಪೋಂಡ ಮಾತ್ರ ಮಂಜೊಟ್ಟು ಬಿದ್ದರ ಹಾಪುದು ಆ ಒಂಜಿ ಏರು ಬಿರೋರಿಂದ ಮಂಜೊಟ್ಟು ಬಿದ್ದರ ಹಾಪುದು ಸುರಿತ ವಿಷಯ ಒಂಜಿ ಆನೈನಿ ಕಾಂಡೆ 8 ಗಂಟೆಗೆ 1 ಗಂಟೆಗೆ ಇಲ್ಲಿ ಬಿದ್ದಡ್ದು ಬಿದೇ ಬೋಪಿ ಬೈಯಾಗಿ ಇಲ್ಲ ಬರ್ಪಿ ಈ ಪೊಣ್ಣೈನಲ್ಲಿ ಏತು ಬೇರೆ ಮಲ್ಪುವಲು ಒಂದು ಗೊತ್ತಾವಡ್ದು ಅಂಚಿನ ಅನುಭವ ಉಂಟು ಅವೇನು ಕೇಂದ್ರ ನಾ ಮಿಕ್ತಿ ಬಲ್ದಿ ಅಲ್ಲಿ ಬಿದ್ದು ರಾಪ ನಾಗತ್ತಿಜ್ಜಿ ಅಂಡ ಕೆಲವು ಆಣುಲ ಒಂಜಿ ಯಶಸ್ಸಿನ ಎದ್ದು ಬಿರೋಡಿಲ್ಲ ಅಂಚನೆ ಕೆಲವು ಆಣುಲ ಸಮಸ್ಯೆ ಎಲ್ಲ ಎದುರು ಆಗುಲೆ ಅಂಚದು ಅಂಡ ಪರವಾದ ಪಾತ್ರನ ಈ ವಿಚಾರಕ್ಕೆ ತಂದಿರಬಹುದು ಯಾನೈತ ಪರವಾದ ಪಾತ್ರ ಅದ ಬಂದಾಗ ಇನಿ ನಮ್ಮನ್ನ ಅಪ್ಪೆಪ್ಪು ನಮ್ಮ ತಂಗಡಿ ಪಲ್ಯಲ್ಲಿ ಇಪ್ಪರು ಅದೇ ನಮ್ಮನ್ನ ಕ್ರಮವರ್ತಿಯ ಬಣ್ಣಲು ಇಪ್ಪರು ಆ ಸಂಸಾರ ಬಂದ್ಪಣ ಇಟ್ಟು ಮಸ್ತು ವಿಚಾರವಿಲ್ಲ ಬುಡದಿ ಪಂಡಿನ ಪಾತ್ರನು ಅವು ಸಮತೋಲನ ಮಲ್ತದ್ದು ಕೇಂದ್ರ ಲೆಕ್ಕತ್ತಿನ ವಿಚಾರ ಇತ್ತಂಡ ಅವಿನ ಕೇಂದ್ರ ತಪ್ಪುದಲ್ಲಜ್ಜಿ ಐಟು ಸಂಸಾರಡು ಮಸ್ತ್ ಸುಖಲ್ಲ ಮಸ್ತ್ ಮಾನಸಿಕ ನೆಮ್ಮದಿಲ್ಲ ಅಂಚಾದ ಬುಡದಿ ಪಂಡಿನ ಕೇಂದ್ರ ಇಟ್ಟದಲ್ಲ ತಪ್ಪು ಜಿಂಪಿನ ಪಾತ್ರ ಏನು ಪನ್ನೊಂದು ಏನು ದುಮ್ಮದ ಅವಕಾಶನು ಲರ್ನ ತೀರ್ಪು ಅಂತಿಮ ತೀರ್ಪು ಆರು ಪಂಡಿ ಬೊಕ್ಕ ಬೊಕ್ಕದಾಲ ಇಟ್ಟಿಜ್ಜಿ ತಿರುಗುಳಕ್ಕೆ ಆಲ್ ಮಾತ್ರ ಪಾತ್ರ ಇಂಗ್ಲಿಗೆ ಪಾತ್ರ ಕಣ್ಣನೆ ಇಂಚೆ ಬಲೆ ಇದು ದುರ್ಬೋಚಿ ಕವನದ ಪುದರು ನನ್ನವನೊಂದು ನನ್ನವನು ನನ್ನ ಮನಸ್ಸ ಗೆದ್ದವನು ಸಪ್ತಪದಿಯನ್ನು ತುಳಿದು ಬಾಳಿಗೆ ಜೊತೆಯಾದವನು ಸಂಸಾರದ ಸುಖವನ್ನು ಮನದಣಿಯ ಉಣಿಸಿದವನು ಸಂತಸವ ಹಂಚುವನು ನೋವನ್ನು ನುಂಗುವನು ವಿರಸಕ್ಕೆ ಸರಸದ ಮುನ್ನುಡಿಯ ಬರೆಯುವನು ಮಕ್ಕಳಲ್ಲಿ ಮಗುವಾಗುವನು ಹಿರಿಯರಲ್ಲಿ ಕಿರಿಯನಾಗುವನು ಗೆಳೆಯರ ಜೊತೆಗೂಡಿ ಎಲ್ಲಕ್ಕೂ ಸೈ ಅನ್ನುವನು ಟೈಮ್ ಪಾಸ್ ಎಂದು ಇಸ್ಪೀಟು ಎಲೆಗಳ ಜೊತೆಗೂಡುವನು ಸೋಲು ಗೆಲುವುಗಳ ಖಚಿತ ವಿವರಣೆಯನ್ನು ಮನೆಗೆ ಬಂದು ಅರುಹುವನು ಕೋಪದಲ್ಲಿ ಮುಖ ತಿರುಗಿಸಿದರೆ ಕುದುರೆ ರೇಸಿನಲ್ಲಿ ಹಣ ಕಟ್ಟಿ ಹೈರಾಣಾದವರ ಹೆಸರು ಹೇಳುವನು ಅವರ ಹೆಂಡತಿಯರಿಗಿಂತ ನೀನೆಷ್ಟು ಪುಣ್ಯವಂತೆ ಎಂದು ಗಮನಿಸುವನು ಸಕಲ ಗುಣ ಸಂಪನ್ನನು ನನ್ನವನು ನಾನೆಂದರೆ ಪ್ರೀತಿಯ ಜೊತೆ ಅಭಿಮಾನವನ್ನು ಇಟ್ಟವನು ಮಕ್ಕಳಿಗೆ ಮುದ್ದಿನ ತಂದೆ ಇವನು ಹೆತ್ತವರ ಪ್ರೀತಿಯ ಕೋರನಿವನು ಅಡಿಗೆ ಬರ್ತಾರೆ ಬೆಂದಿನಾಗ ಇಲ್ಲಿ ಮತ್ತೆ ಬಂದ್ರೆ ಅಡಿಗೆ ಮಾಡ್ಕೊ ಎಂಕಲ್ ಇಲ್ಲಬಹುದು ಅಡಿಗೆ ಮಲ್ತಿದ್ದಾರ ಎಂಕಲ್ಬಹುದು ಹೋಟೆಲ್ ನೋಡ ಯಾಪಲ್ಲ ಮಾಂಜೀವನಗಳು ಅಡಿಗೆ ಮಾಡ್ತಾರೆ ಪೋರೆ ಬಲ್ಲಿ ಬರೀ ನೆನಪುದೀನಿ ಜಾಗಿನಾಗ ಕೊಡ್ಲಿನಗಳು ಭಾರಿ ನಿಂತು ಹೋಗ್ಬೇಕು ಪಕ್ಕ ಪೂರ್ಣ ಕಾಣಲಕ್ಕನ ಶುರು ಅಂಚಾದ ಸತೀಶಣ್ಣ ಯಾಪಲ್ಲ ಅಡಿಗೆ ಹೊರ ಬಲ್ಲಿ ಜನಲ್ಲ ಅಡಿಗೆ ಸೊ ಎನ್ನ ವಿಷಯ ಬಂದ್ಬಿಡಣ್ಣ ಎನ್ನ ಬುಡದಿ ಮದ್ವೆ ನನಗೆ ಚಾಮಲ್ ಬೆಲ್ಲ ಗೊತ್ತಿದ್ದಿ ಯಾನ್ ಚಾಮಲ್ ಆಂಡ ಇಷ್ಟ ಮಲ್ಪಡ ಅಡಿಗೆ ಹೆಂಗ್ ಬೇಕು ಓಲ್ಲ ತಾಗುಜಿ ಅಂಚೆನ ಅಡಿಗೆ ಅದು ಬರಲು ಮಲ್ಬೋದು ದಾಯಪಂಡ ಆಯ್ಕೆ ಎನ್ನ ಸಹಕಾರ ಅಂತ ಯಾನ ಬುಕ್ಕ ಬುಡದೇ ಅಡಿಗೆ ಮಲ್ಪಡೋದು ಬಂದ್ಬಿಟ್ಟು ಯಾನ ಮಲ್ತೊಮ್ಮೆ ಹೆಂಗ್ ಬೋಡ ನನಗೆ ಯಾನು ಬೋಡಿದ್ರೆ ಮಲ್ತ ತಿನ್ಪೆ ಹೆಂಗ್ ದಾಲ ಅದಕ್ಕೆ ಏನೆಲ್ಲ ಹೋಗಿ ಪನ್ನೆ ಎಲ್ಲ ಹೋಗ್ತಿ ಮುರನಿ ಎನ್ನ ಊರುಡು ಕೆಲಸ ಆಗಲಿ ಹೆಣ್ಮ ಜನಕ್ಕೆ ಅಡಿಗೆ ಮಲ್ತು ಮೂಜಿ ಬರೆದು ಮಾಡಿದೆ ಎಂಟ ಮಲ್ಸಾಗಲಿ ಗೊತ್ತುಂಡ ಹೆಂಗ್ ಗೊತ್ತುಂಡು ಏನೇ ಪನೋದು ಹೋಗುಜಿ ನೋಡಿ ಬಲ್ಲ ಅಂಚ ಬುಕ್ಕಂಜಿ ಕೆಲಸ ಬಂದ್ಬಿಡ ಎನ್ನ ಬುಡಿದ್ರೆ ಕಾಂಡೆಲ್ಲ ಕೆಲಸ ಹೋಗ್ಬೋದು ಯಾವ ಕೆಲಸ ಹೋಗ್ಬೋದು ಅಡಿಗೆ ಏ ಮಲ್ಪ ಬಂಡ ಎನ್ನ ತಪ್ಪಾಗಿದೆ ಅಣ್ಣ ಮಲ್ತು ಕೊರ್ಪಾಗ ತಿನ್ಪೆ பொருளாக ಮಾತ್ರ ಸಂತೋಷ ತಿನ್ಪೆ ನೀರಿನ ಅಡ್ಜಸ್ಟ್ಮೆಂಟ್ ನಾನು ಲೋಕೋಡ್ ಅಂತ ಅಡ್ಜಸ್ಟ್ಮೆಂಟ್ ಆಗ್ತದೆ
ಅವು ಏನ ವೈಯಕ್ತಿಕ ನೆಲೆಟ ಈತ ಜನ ಅಂಜೋನ ಅದು ಅಡಿಗೆ ಮಾಡ್ತಾರೆ ಮತ್ತೆ ಇಡೇ ಬರಲ್ಲ ಕೆಲ ಜನ ಪನ ಅಂತ ಪಾತ್ರ ತೆಕ್ಕರು ಐನ್ ಪನ್ ಪೂಜೆರು ಇದಕ್ಕೆ ಅಡಿಗೆ ಮಾಡ್ತಾರೆ ಬರ್ಪೂಜೆಂಡ ತಾಳೆ ಬೇರೆ ಗೊರ್ಲೆ ಬಂದ್ಬೇರು ತಾಳೆ ಬೇರೆ ಎಲ್ಲ ಬರ್ಪೂಜೆಂಡ ಬಟ್ಟಲ್ ತೆಕ್ಕಲೆ ಬಂದ್ಬೇರು ಐನ್ ಮೂಲ್ ಪನ್ ಪೂಜೆರು ನಮ್ಮ ಮಲ್ಪುರ ಕೆಲಸ ನಗಲ ಮಲ್ಪರ ಹಾಪುಂಡ ಹೆಚ್ಚ ಮಲ್ಪೇರು ಆಗಲ್ಲ ಒಂದು ದಿನ ಬಿಡಬಹುದು ರಡ್ಡು ಬಹುಮಾನ ಉಂಟು ಫಸ್ಟ್ ಬೊಕ್ಕ ಸೆಕೆಂಡ್ ಪ್ರೈಸ್ ಈಗ ನೀರುಳ್ಳಿ ಮುಗಿಂಡ ದಯಮಾಡಿ ಕೈದಿರ್ತದೆ ಶೋಲಿ ದೆಪ್ಪಡು ರೂಲ್ಸ್ ಅವು Shanti, come on. Shanti, come on, Shanti. Not like ನಲ್ಪ ಕೋರಿದ ಕಾರು ಉಂಡಿ ದಾದಮಲ್ ಬರೀರೇನು ರಡ್ಡೆ ಬಹುಮಾನ ಸುರುತ್ತೆ ರಡ್ಡೆ ಒಂದು ವೇಳೆ ಸುರು ತಕ್ಲಿಗೆ ರಡ್ಡೆ ತಗ ಸರಿ 3 ಜನ ಮೂಜಿನ ತಕ್ಲಿಗೆ ಹಂಚಬಹುದು ಆಡದೆ ಓಕೆ ಥ್ಯಾಂಕ್ ಯು ಯಾವ ಒಂದು ದಿನಕ್ಕೆ 3 ಒಳ್ಳೆ ದಯಮಾಡಿ ಎಲ್ಲ ಅಂತೆ ಸರಿ ಉಂಡಾ ತೂಲೆ ಸುರುತ ಬಹುಮಾನ ಶಾಂತಿ ಶನೈ ಕಣ್ಣ ನೀರು ದೀತು ಮಲ್ತಿರಾರು ಫಸ್ಟ್ ಸೆಕೆಂಡ್ ಬಹುಮಾನ ಮಾತ್ರ ಅಣ್ಣ ನಮ್ಮ 4 ಜನ ಸೆಲೆಕ್ಟ್ ಮಾಡ್ಬೋದು ಬಣ್ಣ ಒಂದು ವೇಳೆ ಫಸ್ಟ್ ತಗಲ ಕಡ್ಡಿ ಕಮ್ಮಿ ಇತ್ತನ ಸೆಕೆಂಡ್ ತಗಲಿ ಫಸ್ಟ್ ಪ್ರೈಸ್ ಸಿಗೋಣ ಅಂಚ ಸೊ ನಿಗಳ ಮಾತಿರಲ್ಲ ಬಿಸತಿ ಕೈತ ಇಂಚ ಬದಲನೆ ಬಿಸತಿ ಪಾಡಿ
ಎಂಕುಲು ಪ್ರಸಾದ್ ರೈವಕ್ಕ ವಿಜಯಕನ ನೇತೃತ್ವದ ಎಂಕುಲು ಪೂರ ಒಟ್ಟು ಸೇರ್ತು ಮಧ್ಯಾಹ್ನ ತಿಮ್ಮನ ಚಟ್ನಿ ಕುಡುತ ಚಟ್ನಿ ಅಂಚನೆ ಉಪ್ಪಡಕ್ಕಿ ಕುಡುತ ಅಂಚನೆ ಮಾಡ್ತಿದ್ದ ಇತ್ತ ಕೇಸರಿ ಬಾತ್ ಮಜ್ಜಿಗೆ ಬದಿಲು ಅಂಚನೆ ಪಂದು ಒಂದು ಬೈಯದ ಮೇಲು ಕಾಕಾಪಿ ಉಂಡು ಇಕಲು ಬಹು ಕಾವಿನ ಸವಿಯೋಡು ಎಂಕುಲು ಕಟ್ಟದ ಕೋಲಿನ ಕಲಿಪು ಅಂಚನೆ ಕಟ್ಟದ ಕೋಲಿನ ಸೇವಿಗೆ ದಂಡ ಸ್ಪರ್ಧೆಡು ಸುರತ ಬಹುಮಾನ ಮಮತಾ ಎರಡನೇ ಬಹುಮಾನ ಪಡೆಯುತ್ತಿದ್ದಾರೆ ದಯಾವತಿ. ఒక నెక్స్ట్ 2 ಜನಕ್ಕೆ ವಿಶೇಷ ಬಹುಮಾನ ಉಂಟು ಬಂದಾಗ ಅಕಲ್ ಐತ ಪೊರ್ಲು ಫಿನಿಶಿಂಗ್ ಲ ಶೋಕ್ ಮಲ್ದೇರು ಒಂಜಿ ತೂಯಿನ ಮಟ್ಟಿಗೆ ಬೇರೆ ಸುರೋಜಿ ತೂಯಿನ ಮಟ್ಟಿಗೆ ನನ್ನ ಸಂತೋಷ ಇದೆ ಕೂಡ ಒಂಜಿ ಮೂಡು ಬಲ ಇದೆ ಬರ ಇರ್ನ ಪೂಜಾರ ವಿಶೇಷ ಬಹುಮಾನ ರಮಾ ವಿಶೇಷ ಬಹುಮಾನ ರಮಾ ಒಕ ವಜ್ರಾಕ್ಷಿ ರವೋ ರಾ ಕೊರುಂಗೂರ ಎರೇನೆಗೆನು ಜಲ ರವೋ ರಾ ಕೊರುಂಗೂರ ಎರೇನೆಗೆನು ಜಲ ಕಂಡನಿ ಇಲ್ಲಡೆ ಬಾಲದೆ ಕೊರುಂಗು ಬರಿ ಎರೇನೆಗೆನು ಜಲ ರವೋ ರಾ ಕೊರುಂಗೂರ ಎರೇನೆಗೆನು ಜಲ ತಾಟಿ ಪ್ರೋತ್ಸಾಹ. ಥ್ಯಾಂಕ್ ಯು. ಮುಂಗೈ ಪರ್ಪೊಳಿ ಅಂಗೈ ಕನ್ನಡಿ ಮುತ್ತು ಪಕ್ಲೊಡು ಕೆತ್ತಾವೆ ಮುಂಗೈ ಪರ್ಪೊಳಿ ಅಂಗೈ ಕನ್ನ ಮುತ್ತು ಪಕ್ಲೊಡು ಕೆತ್ತಾವೆ ಕಣ್ಣದ ಮಿಂಚಿ ರಟ್ಟುನ ಲೆಕ್ಕ ವಜ್ರದ ಮುಂಕುತಿ ಕುತ್ತಾವೆ ಕಣ್ಣದ ಮಿಂಚಿ ರಟ್ಟುನ ಲೆಕ್ಕ ವಜ್ರದ ಮುಂಕುತಿ ಕುತ್ತಾವೆ ಎರೇನೆಗೇನು ಜಲ ಕಂಟನಿ ಇಲ್ಲಡೆ ಬಾಲದೆ ಕೊರ್ಗು ಬರಿ ಎರೇನೆಗೇನು ಜಲ ರಾವೋ ರಾ ಕೊರುಂಗೂರ ಎರೇನೆಗೇನು ಜಲ ಅಂಕಣದಿಲ್ಲ ಕಟ್ಟವೆ ಯಾನ ಬಾಣದ ಬೊಳ್ಳಿನ ಕೊಯ್ಪಾವೆ
ಕಣದಿಲ್ಲು ಕಟ್ಟವೆಯಾನು ಬಾಣದ ಬೊಳ್ಳಿನ ಕೊಯ್ಬಾವೆ ಸಿರಿಮುಡಿ ಸಿಂಗಾರ ಮಲ್ತದ ನಿಕ್ ಸರಿತೂಕ ಬಂಗಾರ ಮುಚ್ಚಾವೆ ಸಿರಿಮುಡಿ ಸಿಂಗಾರ ಮಲ್ತದ ನಿಕ್ ಸರಿತೂಕ ಬಂಗಾರ ಮುಚ್ಚಾವೆ ರವೋ ರಾ ಕೊರುಂಗೂರ ಎರೇನೆಗೇನು ಜಲೆ ರವೋ ರಾ ಕೊರುಂಗೂರ ಎರೇನೆಗೇನು ಜಲೆ ಕಂಡನಿ ಇಲ್ಲಾಡೆ ಬಾಲದೆ ಕೊರುಂಗು ಬರಿಯರೇನೆಗೇನು ಜಲೆ ರವೋ ರಾ ಕೊರುಂಗೂರ ಎರೇನೆಗೇನು ಜಲೆ ಸ್ಪರ್ಧೆ ಐತ ವಿಜೇತೆಯರು ಬರ್ತದ್ದು ಇತ್ತೆ ಪ್ರೈಸ್ನ ದೇವನೋಡು ಪಂದಕ್ಕೆ ಏನೊಂದಿಲ್ಲ ನಮ್ಮ ಫಸ್ಟ್ ವೈಸ್ ಗವರ್ನರ್ ದೇವದಾಸ್ ಭಂಡಾರಿ ಬೊಕ್ಕ ಸೆಕೆಂಡ್ ವೈಸ್ ಗವರ್ನರ್ ರೊನಾಲ್ಡ್ ಗೋಮ್ಸುಲ್ಲೇರು ದಯಮಲ್ತದ ವೇದಿಕೆ ಬರ್ತದ ಅಲ್ಲೇ ನೀ ಪ್ರೈಸನ್ನು ಕೊರೋಡೊಂದಕ್ಕೆ ಏನೊಂದಿಲ್ಲ ಹಿಡಿಸುಡಿ ತಯಾರಿ ಸ್ಪರ್ಧೆಡು ಮಮತಾ ರೆಬೆಲ್ಲೋ ಫಸ್ಟ್ ಪ್ರೈಸ್ ದಯಾವತಿ ಸೆಕೆಂಡ್ ಪ್ರೈಸ್ रमा आचार वज्राक्षी भास्कर ఒక తారాయి పేరెప్పున స్పర్ధೆ నెట్ ఫస్ట్ ప్రైజ్ వీణా మార్లా సెకండ్ ప్రైజ్ కోమల శెట్టి కోమల శెట్టి సెకండ్ ప్రైజ్ ಹೇಮಾ ಶರ್ಮಾ ಬಹುಮಾನ ವಿಜೇತರಿಗೆ ತುಳುನಾಡ ವೈಭವ ಮನಸ್ಸು ನಿರ್ಮಲ ಮಾತ ದೇವರೆ ನಲೀಲೆ ತುಳುನಾಡ ಪೊರ್ಲು ತೂಲೆ ಮಲ್ಲಿಗೆ ಪೂತ ಮಾಲೆ ಮುಲ್ತ ಜನಕಲ್ನ ಮನಸ್ಸು ನಿರ್ಮಲ ಮಾತ ದೇವರೆ ನಲೀಲೆ ಮುಲ್ತ ಜನಕಲ್ನ ಮನಸ್ಸು ನಿರ್ಮಲ ಮಾತ ದೇವರೆ ನಲೀಲೆ ರವೋ ರಾ ಕೊರುಂಗು ರಾಯೇರೇನೆ ಕೆನು ಜಲೆ ಕಂಡನಿ ಇಲ್ಲಡೆ ಬಲ್ಲದೆ ಕೊರ್ಗು ಬರಿಯೇರೇನೆ ಕೆನು ಜಲೆ ಕಂಡನಿ ಇಲ್ಲಡೆ ಬಲ್ಲದೆ ಕೊರ್ಗು ಬರಿಯರೇನೆ ಕೆನು ಜಲೆ ರವೋ ರಾ ಕೊರುಂಗು ರಾಯೇರೇನೆ ಕೆನು ಜಲೆ പക്കില ബുലിത്തുണ്ട് കോരില കിലത്തുണ്ട് മൂടയി കെമ്പേരുണ്ട് പക്കില ബുലിത്തുണ്ട് കോരില കിലത്തുണ്ട് മൂടയി കെമ്പേരുണ്ട് ലക്കലേ 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 എന്ത് തുമ്പുത രവി പണ്ടുണ്ട് പക്കില ബുലിത്തുണ്ട് കോരില കിലത്തുണ്ട് മൂടയി കെമ്പേരുണ്ട് ലക്കലേ 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 എന്ത് തുമ്പുത രവി പണ്ടുണ്ട് തുമ്പുത രവി പണ്ടുണ്ട് തുമ്പുത രവി പണ്ടുണ്ട് ರಾಷ್ಟ್ರೀಯ ಲಯನ್ಸ್ ಸಂಸದ ತುಳುನಾಡ ವೈಭವ ಕಾರ್ಯಕ್ರಮಡು ಬಾರಿ ಮೂಕೆಡು ಆರ್ತಿ ತಿರ್ತಡು ಆತಿಥ್ಯ ದೇವೋಭವ ಪಂಪಿನಂಚಿನ ಪಾತ್ರಲಕನೆ ಬೈದಿನ ಮಾತ ಗಣ್ಯರನ ನಮ್ಮ ಮೂಕೆದ ಬಿಣ್ಣರನ ಬಾರಿ ಪೊರ್ಲುದ ಆಚಾರದ ಒಟ್ಟಿಗೂ ವೇದಿಕೆಗಳ ತುಂಬರ್ಪನಂಚಿನ ಕ್ರಮ ನಮ್ಮ ತಗೊಂಡಿಲ್ಲ ಬಲ್ಪದ ಆರತಿದ ಒಟ್ಟಿಗೂ
ಮಾತಾ ಅಪ್ಪನಕಲ್ ಸೇರದ ಕಾರ್ಯಕ್ರಮದ ಗಣ್ಯರನ ಅತಿಥಿಲಿನ ವೇದಿಕೆದ ದುಂಬಾಗಗ ಇವತ್ತೊಂಬರ್ಪಣಂಚಿನ ಬಾರಿ ಪುರದ ಕ್ರಮಗಳ ಮತ್ತು ಒಂದುಲ್ಲ ಮಾತಾ ತಾಟಿದ ಮಾನಾದಿಗೆ ದೊಡ್ಡದು ಮಾತಾ ಅತಿಥಿಲಿನ ಮೋಕೆ ಹಿಡಿದುಕೊಂಡು ತುಳುನಾಡಿನ ಸಂಸ್ಕೃತಿ ಪಂಡ ಬಾರಿ ಪೊರ್ರು ಬೈದಿನ ಮಾತ ಬೆಣ್ಣೆರಿಗೂ ಗಣ್ಯರಿಗೆ ಬಚ್ಚರೆ ಬಜ್ಜೆಯನ್ನು ಪೂಳು ಬಚ್ಚರೆಯನ್ನು ಕೊರದು ಕಾರ್ಯಕ್ರಮಕ್ಕೆ ಮೂಕಿಡಿ ಎದುಕೊಂಡುಳ್ಳೇರೆ ಆತು ಮಾತ್ರ ತಂದೆ ಮಾತಾ ಪುಂಜುಳೆಗಳ ಮಲ್ಲಿಗೆ ಪುರ್ಪದ ಒಟ್ಟಿಗೂ ತುಳುನಾಡದ ಪುಂಜೋಳು ಒಂದು ಪಂಡಲ್ಲ ಮುಂಡೂರು ಐಸರದ ಕುಂಕುಮ ಪೋಡಿಗೆ ಅಂಚಾದ ಕುಂಕುಮನ್ಲಕ್ಕಲ ಮುಂಡಗದಿ ಒಂದು ಬಾರಿ ಮೂಕೆಡೆ ಎದುಕೊಂಡು ನಾವು ತುಳುನಾಡದ ಸಂಸ್ಕೃತಿ ಕಾರ್ಯಕ್ರಮ ಇತ್ತಲ ನಿಖಿಲ ಮೋಡಿ ನಿಷ್ಕಲ್ಮಶವನೆಂಚಿನ ತೆಲಿಕೆ ಅರಳದನ್ನು ಪಂಡ ತುಳುನಾಡ ವೈಭವ ಖಂಡಿತವಾಗಲ್ಲ ವಾ ಉದ್ದೇಶನ ಉಡಲ್ದಿ ಒಂದು ಮಲ್ತನ ಆ ಉದ್ದೇಶ ಮುಟ್ಟದರು ಪಂದ ಅರ್ಥ ಅಂಚಾದ ತುಳುನಾಡ ವೈಭವದ ಮಾತಾ ಸಂಘಟಕರಿಗೆ ನಮ್ಮ ಜೋರಾಯನಂಚಿನ ತಾಟಿದ ಮಾನದಿಗೆ ಕೊರ್ಕ ಶಾಂತಿ ಶೊನಾಯ್, ಆಶಾ ಶೆಟ್ಟಿ, ಆಶಾ ಚಂದ್ರಮೋಹನ್, ಮಲ್ಲಿಕಾ ಆಲ್ವಾ, ವೇಣಿ ಮರೋಳಿ, ಹೇಮಾ ಶರ್ಮಾ, ಮಲ್ಲಿಕಾ ಭಂಡಾರಿ, ಮೈನಾ ಕೊಂಡೆ, ಉಷಾ ಪ್ರಭಾಕರ್, ಸುಮತಿ ಹೆಗಡೆ, ವಿಜಯಲಕ್ಷ್ಮಿ ಸೀರೈ, ಗೀತಾ ಶೆಟ್ಟಿ, ದಯಾವತಿ ಮೆಂಡನ್, ಕಮಲಾ ಶೆಟ್ಟಿ ಬೊಕ್ಕ ಗೀತಾ ರೈಕಲೆಗೆ ವಿಶೇಷವಾಗಿ ನಂಚಿನ ಸೋಲ್ಮೇಲ್ ಸಂದ ಒಂದು ಕಾರ್ಯಕ್ರಮ ದುಮ್ಮುಕೊಂಡೊಂದಿಲ್ಲ.
ಕುಣಿತ ಬರಿಟು ಉದೆತ ಪುಡೆಟು ಕುಣಿತ ಬರಿಟು ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು ಉದೆತ ಪುಡೆಟು ಕುಣಿತ ಬರಿಟು ತುಳುವ ಜನಕುಲು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು ಪಚ್ಚ ಪಚ್ಚ ಕಂಡೊಲಿಡು ಕಚ್ಚ ಕಟ್ಟದಿರು ಓಬೆಲೆ ಬೆಲೆ ಅಲೆಸಾ 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 ಓಬೆಲೆ ಬೆಲೆ ಅಲೆಸಾ 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 ಓಬೆಲೆ ಬೆಲೆ ಅಲೆಸಾ 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 ಓಬೆಲೆ ಬೆಲೆ ಅಲೆಸಾ ಅಲೆಸಾ ನಮಸ್ಕಾರ. ಇತ್ತೆ ಸ್ವಾಗತ ಗೀತೆ ಕೇಂಡರು ಸ್ವಾಗತ ನೃತ್ಯ ಆಂಡ್ ಇತ್ತೆ ಎನ್ನ ಒಂಜಿ ಸ್ವಾಗತ ಭಾಷಣ ಎನ್ನ ಲಯನ್ಸ್ ಕುಟುಂಬದ ಅಂಚನೆ ಮಾಗಂದಡಿ ಕುಟುಂಬದ ಬಂಧುಲೆ ಆತ್ಮೀಯ ಇಷ್ಟಮಿತ್ರರೇ, ಊರ್ದ ದೈವ ದೇವರಿಗೆ ನಮ್ಮ ನಮ್ಮಿನಂಚಿನ ಸತ್ಯುಲೆಗೆ ಕರಿಪೋಯಿ ನಮ್ಮ ಹಿರಿಯಾಕ್ಲೆಗೆ ಅಂಚನೆ ಮಾಗಂದಡಿತ ಈ ಪುಣ್ಯದ ಮಣ್ಣಿಗೆ ಕೈ ಮುಗಿಯೊಂದು ಈ ಒಂಜಿ ಲೇಸಿನ ಸುರು ಮಲ್ಪೆರೆ ನಿಕಲ ಮಾತ ಅನೂಕ್ಯನೊಂದಿಲ್ಲ ಮಾಗಂದಡಿ ಗುತ್ತುದ ಇಲ್ಲಲು ಈ ಲೇಸ ಆವಡುಂದಂಡ ಸುರು ನೆನಪು ಮುನ್ಪಡಾಯಿನ ಯಾನು ಎನ್ನ ಮಾರ್ಗದರ್ಶಕಿ ಹಿತಚಿಂತಕಿ ಆತ್ಮೀಯ ಮಿತ್ರಿ ಎನ್ನ ಪಲೈ ಕಿಶೋರ್ ಕುಮಾರ್ ಶಿಡ್ರೇನ್. ಅಂಚನೆ ಮಾಗಂದಡಿದ ಮಾತ ಹಿರಿಯಾಕಲ್ನ ಕಾರ್ಗ ಅಡ್ಡಬೂರೊಂದು ನಿಖಲ್ನ ಆಶೀರ್ವಾದ ನಟ್ಟೋನ್ವೆ. ನಮ್ಮ ಮುಲ್ತ
ಶಾಸಕರು ಎಂಗಳನ್ನ ಬಾರಿ ಆತ್ಮೀಯ ಮಿತ್ರೆ ಯುಟಿ ಖಾದರ್ ಈ ಒಂದು ಸಭೆಗೆ ಬೈದರು ಅರೆಗೆ ಇತ್ತರೆ ಸಚಿವರು ಆರು ಎಂಚಿನಲ್ಲ ಆವಡು ಎಂಕ್ಲೆಗೆ ಖಾದರಾಕ ಅಂಚಾದು ಅಯ್ನ ಹಿಡಿ ಬಣ್ಣಗೊಂತೆ ಪೊರ್ತಾಂಡು ದಯಮಲ್ತದ ಇರುವರ ಮಿತ್ತು ಬತ್ತದು ಒಂಜಿ ಖಾಲಿ ಒಂಜಿ ಶುಭ ಕೋರ್ದು ಬೊಕ್ಕ ಇರ್ನ ಫ್ಲೈಟ್ಗೆ ಪೊರ್ತಾಪಣದಂಡ ಇರ್ ಪೊಲೀಸರು ಲಯನ್ಸ್ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆದ ಪೂರ ಪದಾಧಿಕಾರಿನಕ್ಲೆಲ್ಲ ಬುಕ್ಕ ಈ ಕಾರ್ಯಕ್ರಮಕ್ಕೆ ಮೇನ್ ಆದ ಈ ನೇತ್ರ ವಯಸ್ಸಿನ ಪ್ರಸಿದ್ಧ ಕಲಿಮಾರನಕ್ಲೆನ ಅಕ್ಲ ಕುಟುಂಬಸ್ಥರನ್ನು ಸರ್ವ ಅಭಿನಂದನೆ ಶುಭಾಶಯ ಪನ್ಪೆ ದಾಗಿ ಬಂದ ಇತ್ತದ ಕಾಲಡು ನಮ್ಮ ರಾಜ್ಯದ ಜಿಲ್ಲೆದ ಆ ಸಂಸ್ಕೃತಿ ಆದ ಉಂಡ ಆಯ್ನಾತ್ ನಮ್ಮ ಚಿರ ಪರಿಚಯ ಮಲ್ತೊಂದು ಆಯ್ನ ಅರ್ಥ ಮಲ್ತೊಂದು ಬಹುಶಃ ಎಂಕ್ಲದ ಬುಕ್ಕಾರ ಏನು ಎಂಕ್ಲನ ಜೋಕ್ಲೇಕ್ ಬುಕ್ಕ ವಿದ್ಯಾರ್ಥಿ ಸಮುದಾಯಕ್ಕೆ ಏನು ಜಾಸ್ತಿ ಪರಿಚಯ ಮಲ್ತದ್ದು ಅಕುಲ ಇಟ್ಟು ಅನುಭವ ಬತ್ತೊಂದು ಬಹುಶಃ ದುಂಬು ಅಕ್ಲ ಹೆಜ್ಜೆ ದೀನಾಗ ಹಿರಿಯರ್ನಕ್ಲ ಅನುಭವ ಆ ಸಂಸ್ಕೃತಿಯನ್ನು ಅಕ್ಲ ಜೀವನ ಮೈಗೂಡಿಸಿಕೊಂಡು ಅಕ್ಲ ದುಂಬುದ ಈ ಒಂದು ಆಧುನಿಕ ತಂತ್ರಜ್ಞಾನ ಕಾಲಡು ದುಂಬು ದೀಪಂಜ ಅವಕಾಶ ಆವಡು ಈ ಇಂದು ಐಕ್ಯಪೂರ ಪೂರಕವಾದುಂಡು ಯಾನ್ ಏಪಲ ಪಂಡ್ರಂಡು ಇಂದು ಮನುಷ್ಯನ ಕಾಲತ್ತು ಇಂದು ಪೂರ ಫೇಸ್ಬುಕ್ಲು ವಾಟ್ಸಪ್ಲ ಕಾಲ ಯೂಟಿಕಾದ ಪಂಡ ಇಮೆ ನಂಬೋಡ ಬೊಡ್ಚ ಒಂದು ಬುತ್ತ ಕನ್ನಡಿ ತೂದು ಒಂಚೂರು ಡೌಟು ವಾಟ್ಸಪ್ ಒಂದು ಮೆಸೇಜ್ ಬಾಡು ಪುಡ್ಸೋತಿಜ್ಜೆ ತೂದು ಕಡ್ಬಿಡುದಿಲ್ಲ ಅಂದು ಈ ಕಾಲಘಟ್ಟಡು ಆಧುನಿಕ ತಂತ್ರಜ್ಞಾನ ಕಾಲಘಟ್ಟಡು ನಮ್ಮ ವಿದ್ಯಾರ್ಥಿ ಮತ್ತು ಯುವ ಸಮುದಾಯ ಸರಿಯಾದ ಪುನಃ ಇಂಚಿನ ಸಂಸ್ಕೃತಿಗಳು ನಮ್ಮ ಜಿಲ್ಲೆದ ಆ ತುಳುನಾಡದ ಸಂಸ್ಕೃತಿ ದಾದೊಂಡ ಐನು ಬಲಿಷ್ಠವಾದ ಬೇರೂರ್ದು ಐನು ಪರಿಚಯ ಮಲ್ತದ ಐನು ಇನ್ನೂ ನಲ್ಲ ಬಲಿಷ್ಠ ಅತ್ಯಗತ್ಯ ಅವು ಅವೊಂಜಿ ಆವೋಡು ಬಂದಕ್ಕೆ ಏನೊಂದು ನೆಕ್ಕು ಪೂರದ ಪೂರಕమైన ಕಾರ್ಯಕ್ರಮ ಬಂದು ಯಾನು ಜಾಸ್ತಿ ಪಾತ್ರಂದೆ ಪ್ರಸ್ತುತ ಕಲಿ ಅಭಿನಂದನೆ ಮಲ್ತಂದು ಮಾಗಂದಡಿ ಗುತ್ತದ ಪೂರಕಲ ಬಂದ ಪ್ರತಿ ವರ್ಷ ನೇಮ ಒಂಜಿ ಕೋಲಾಪ ಈಗ ಯಾಪಲ ಬತ್ತದು ಯಾನು ಈ ಕಾರ್ಯಕ್ರಮ ಭಾಗವಹಿಸಿ ಪೋಪಣೆ ಅಂತ್ಯ ವರ್ಷ ನಿಕ್ಲೆ ಪೂರಕ್ಲೆಗ್ಲ ಏನ ಸುಭಾಷ ಪಂದ್ ಏನ ಎರಡು ಪಾತ್ರ ಅಂತವೆ ಪೂರಕ್ಲೆ ನಮಸ್ಕಾರ ಸ್ವಲ್ಪ ಮುಗಿದು ನಾವು ಹೋಗಬೇಕಾದ್ರೆ ಯುಟಿ ಖಾದರ್ ಅವರು ಲಯನ್ ಸೇವಾ ಭವನ ಒಳಗಡೆ ಬಂದಿದ್ದಾರೆ. ಬಂದು ಮಾತನಾಡಿ ಮತ್ತೆ ಅವ್ರಿಗೆ ಏನಂತ ಸರ್ ಹೀಗೆ ಒಂದು ಆಗಬೇಕು ಅಂತ ನಾವು ಕೇಳ್ಕೊಂಡಾಗ ನೀವೊಂದು ಅವ್ರ ಅರ್ಜಿ ಕೊಡಿ ಈಗಲೇ ನಾನು ಮಾಡಿಸ್ತೇನೆ ನಾನು ಅಂತ ಹೇಳಿಬಿಟ್ಟು ಒಂದು ಅರ್ಜಿ ತಯಾರು ಮಾಡಿ ಅಂದರು. ನಾವೊಂದು ಅರ್ಜಿ ತಯಾರು ಮಾಡಿ ಮತ್ತೆ ಆಫೀಸಿಗೆ ಹೋಗ್ಬೇಕಾದ್ರೆ ಅವರು ಮೀಟಿಂಗಲ್ಲಿದ್ದರು. ಅವ್ರ ಮೀಟಿಂಗಲ್ಲಿ ಪಿ ಎಗಳು ಎಷ್ಟು ಒಳ್ಳೆಯರಿದ್ದಾರೆ ಅಂತ ಹೇಳಲಿಕ್ಕೆ ಆ ಪಿ ಎ ಅವರು ಏನು ಹೇಳಿದರು ಅಂತಂದರೆ ಸರ್ ಈ ಥರ ಅಲ್ಲ ಅಪ್ಲಿಕೇಶನ್ ಬರೆಯೋದು, ಬೇಗ ನಾನು ಇನ್ನೊಂದು ವಿಜಯನ್ನವರಿಗೆ ನಾನು ಕಳಿಸ್ತೀನಿ, ಗಣೇಶ್ ಮೆಡಿಕಲ್ಸಿಗೆ ಹೋಗಿ ಸರ್ ಅಲ್ಲಿ ಹೋಗಿ ಅವ್ರು ರೆಡಿ ಮಾಡಿಕೊಡ್ತಾರೆ ಅಂದರು. ರೆಡಿ ಮಾಡಿ ಕೊಡಬೇಕಾದ್ರೆ ಇವರು ನಮಗೆ ಕಾಯ್ತಾ ಇದ್ದಾರೆ ಜಿಲ್ಲಾ ಆಫೀಸ್ನಲ್ಲಿ. ಬಂದು ಇವರು ಸೈನ್ ಮಾಡಿ ಅಲ್ಲಿಂದನೇ ಕಮಿಷನರಿಗೆ ತೆಗೆದು ಫೋನ್ ಮಾಡಿದರು, ಹೀಗೆ ಲಯನ್ಸಿಂದ ಬರ್ತೀನಿ, ನಾನು ಲಯನ್ಸ್ ಸದಸ್ಯ, ಅಂತಾರಾಷ್ಟ್ರೀಯ ಸಂಸ್ಥೆ ಅಧ್ಯಕ್ಷರು ಬರ್ತಾ ಇದ್ದಾರೆ, ನಮಗೊಂದು ಸೆಕ್ಯೂರಿಟಿ ಕೊಡಬೇಕು ಅಂತೇಳಿ. ತಕ್ಷಣ ಅವರು ಕಮಿಷನರ್ ನನ್ನ ಆಫೀಸಿಗೆ ಕಳಿಸಿದರು. ನಾವು ಆಫೀಸಿಗೆ ಹೋಗಿ ಕಮಿಷನರು ಪರ್ಮಿಷನ್ ತೊಗೊಂಡು, ಅವರು ತುಂಬ ಒಳ್ಳೆಯ ಕಮಿಷನರು, ಅವರು ಕೂಡ ನಮ್ಮ ಹತ್ರ ಭಾರಿ ಆತ್ಮೀಯತೆಯಿಂದ ಮಾತನಾಡಿ ನಾವು ಹೊರಗಡೆ ಬರಬೇಕಾದ್ರೆ ನಮ್ಮ ಖಾದರ್ ಅವ್ರದ್ದು MC ಶೆಟ್ಟರಿಗೆ ಫೋನು, ನಾನೇ ಹ್ಯಾಂಡು ಅಂತೇಳಿ. ಇಲ್ಲ ಸರ್ ಹೀಗೆಲ್ಲ ಆಯಿತು ಅಂತೇಳಿ. ಬಹುಶಃ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಒಂದು ಜಿಲ್ಲೆಯಲ್ಲಿ ನಾವೊಂದು ಮಂತ್ರಿಗಳನ್ನೆಲ್ಲ MLAಗಳನ್ನೆಲ್ಲ ಒಬ್ಬ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನ ಭೇಟಿಯಾಗಲಿಕ್ಕೆ ಆಗೋದಿಲ್ಲ, ಅಷ್ಟು ದೊಡ್ಡಸ್ತಿಯನ್ನು ತೋರಿಸ್ತಾರೆ, ಅಷ್ಟು ಜನಗಳ ಜೊತೆ ಅವ್ರಿಗೆ ಕಾಂಟ್ಯಾಕ್ಟು ಇರೋದಿಲ್ಲ. ಆದರೆ ನಮ್ಮ UT ಖಾದರ್ ನಾನು ಇವತ್ತಿಂದ ನೋಡ್ತಾ ಇಲ್ಲ, ಸುಮಾರು ಈ ಒಂದು ಜಿಲ್ಲೆಗೆ ನಾನು ಉಪರಾಜ್ಯಪಾಲನಾಗಿ ರಾಜ್ಯಪಾಲನಾಗಿ ನಾನು ನೋಡ್ತಾ ಇದ್ದೀನಿ. ನಾನು ಪಕ್ಷಭೇದ ಬಿಟ್ಟು ಮಾಡ್ತಾ ಹೇಳ್ತಾ ಇರ್ತಕ್ಕಂಥದ್ದು ಒಬ್ಬ ಜನಾನುರಾಗಿ ಸಿಂಪ್ಲಿಸಿಟಿ. ಬಹುಶಃ ನಾನು ಇಂಥ ಒಂದು ರಾಜಕಾರಣಿಯನ್ನು ನೋಡಲೇ ಇಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರು ಪೊಲೀಸ್ ಎಸ್ಕಾಟನ್ನು ನೆರವೇರಿಸಿಕೊಟ್ಟು ನಮ್ಮ ಹತ್ರ ಲಯನ್ಸ್ ಸದಸ್ಯರಾಗಿದ್ದಾರೆ ಮತ್ತು ಎಲ್ಲ ಲಯನ್ಸ್ ಕಾರ್ಯಕ್ರಮಗಳಿಗೆ ಬಂದು ಹೋಗ್ತಾರೆ. ಲಯನ್ಸ್ ಸಂಸ್ಥೆ ಗೌರವಯುತವಾಗಿ ನಡ್ಸ್ಕೊಳ್ತಾರೆ. ಗೌರವಯುತವಾಗಿ ನಮ್ಮಲ್ಲೂ ಕೂಡ ಕೆಲವರು ಹಿರಿಯ ರಾಜಕಾರಣಿಗಳು ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿದ್ದಾರೆ. ಲಯನ್ಸ್ ಸಂಸ್ಥೆ ಕಡೆ ಮುಖನೂ ಹಾಕೋದಿಲ್ಲ, ನಾವು ಲಯನ್ಸ್ ಸದಸ್ಯರು ಅಂತಲೂ ಹೇಳ್ಕೊಳ್ಳೋದಿಲ್ಲ. ಆದರೆ ನನಗೆ ಹೆಮ್ಮೆ ಇದೆ ಖಾದರ್ ಅವ್ರ ಬಗ್ಗೆ. ಹಾವೇರಿ ಜಾನಪದ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಯಾದ, ಮಂಗಳೂರು ವಿಶ್ವವಿದ್ಯಾನಿಲಯದ ರಿಜಿಸ್ಟರ್ ಆದ, ಈ ತುಳುನಾಡಿಗೆ ಸಂಬಂಧಪಟ್ಟಿನ ಅನೇಕ ಪಾಡ್ದನಲು ಕವಿತನಲು ಆದುಪ್ಪು ಮಸ್ತ್ ಆದುಪ್ಪು ಆರು ಪೂರ ಐಟು ಡಾಕ್ಟ್ರೇಟ್ ಮಲ್ತದು ಸುಮಾರು ಬೂಕ್ ಬರೆದು ಇತ್ತೆ ನೆಡ್ದು ಮಾತ ಮುಖ್ಯ ಪಂಡ ಇಂಕ್ ಎನ್ನ ಬಾರಿ ಮಲ್ಲ ಆತ್ಮೀಯ ದೋಸ್ತಿ. ಇನಿ
ಆರು ಈ ಕಾರ್ಯಕ್ರಮಕ್ಕೆ ಬೈದಿರು. ಡಾಕ್ಟರ್ ಮೋಹನ್ ಆಳ್ವೇರು ಬಾರಿ ಒಂಜಿ ಇಕ್ಕಟ್ಟದ ಪರಿಸ್ಥಿತಿ ಬೋರ್ದಿತ್ತೇರು. ಎಂಕ್ ಮೋಹನ್ ಆಳ್ವೇರು ಎಂಚನ ಅಂಚನೆ ಚಿನ್ನಪ್ಪ ಗೌಡ್ರಲ್ಲ ಅಂಚಾದ ಇನಿ ಯಾನು ಬಾರಿ ದಿಂಜಿ ಉಡಾಲ್ಡು ರಡ್ಡು ಕೈಲ ಮುಗಿದು ಇರೇನು ಮಿತ್ತ ಚಾವಡಿಗೆ ಎದ್ದುಕೊಂಡು ಸರ್. ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸುಗಿ ತುಂಬೆ, ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸುಗಿ ತುಂಬೆ, ಕೇನು ದಿನ ಎಡ್ಡಂತಿನೇನು ಕೊರು ಎಂದು ನಟ್ಟುನ್ವೆ, ಓ ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸುಗಿ ತುಂಬೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪಂ ಹರತು ಪಾಪ ನಮ್ ದೀಪಂ ಜ್ಯೋತಿ ನಮಸ್ತತೆ ಪಂಪಿನ ಪಾತೆರಬಂಡು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅಸತ್ಯರ್ದ ಸತ್ಯದ ಮುಟ, ಕತ್ತಲೆರ್ದು ಬೊಲ್ಪುದ ಮುಟ, ಮೃತ್ಯುರ್ದು ಅಮೃತತ್ವದ ಮುಟ. ಈ ಪೊರ್ಲ ತುಳುನಾಡ ವೈಭವಗ ಬೊಲ್ಪುದ ತುಡರಾದ ತುಳುನಾಡಿನ ತೆರಿಯೋಡು ಪಂಪಿನಂಚಿನ ನಮ್ಮ ಉಡಲದ ಬೊಲ್ಪಾದ ಈ ಒಂಜಿ ತುಡರ್ ಅರಲೊಂದುಂಡು. ಆ ತುಡರ್ದ ಅರಳನ ಬೊಲ್ಪುದ ಒಟ್ಟುಗು ಕೈತಾಟಿದ ಸಬ್ದಳ ಅರಳಂಡ ಐಕ ಕುಡಾತ್ ಮರ್ಯಾದೆ ಪನೊಂದು ವೇದಿಕೆ ಉಡುಪುನಂಚಿನ ಮಾತಾ ಗಣ್ಯತಿ ಗಣ್ಯರ ಕಾರ್ಯಕ್ರಮದ ಉದ್ಘಾಟಕರ ನಂಚಿನ ಶ್ರೀಯುತ HR ಹರೀಶ್ MJF, ಜಿಲ್ಲಾ ಗವರ್ನರ್ ಅಂಚನೆ ಹಾವೇರಿ ಜಾನಪದ ವಿಶ್ವವಿದ್ಯಾನಿಲಯ ವಿಶ್ರಾಂತಿ ಕುಲಪತಿ ನಂಚಿನ ಶ್ರೀಯುತ ಡಾಕ್ಟರ್ ಚಿನ್ನಪ್ಪ ಗೌಳರ್ ವೇದಿಕೆ ಉಡುಪುನಂಚಿನ ಮಾತಾ ಗಣ್ಯತಿ ಗಣ್ಯರು ತುಡರ್ ಅರ್ಲಾದ ಕಾರ್ಯಕ್ರಮದ ಉದಿಪನ ತುಳುನಾಡ ವೈಭವ. ದೀಪದ ತುಡರ್ನ ಅರ್ಲ ಒಂದು ತುಳುನಾಡ ವೈಭವದ ಈ ಪೊರ್ಲ ಕಾರ್ಯಕ್ರಮಕ್ಕೆ ಕಾಂಡೆ ಎಂಚ ಚಾಲನೆ ಕೊರಿಯನ ಅಂಚನೆ ಸಂಧ್ಯಾ ವಂದನದ ಪೊರ್ತುಡು ಸಂಧ್ಯಾ ಜ್ಯೋತಿ ನಮಸ್ತುತೆ ಸೊಲ್ಲ ಮೇಲೆ ಈ ಒಂದು ಸುಂದರ ಸಂಜೆಯ ಸಮಾರಂಭದಲ್ಲಿ ಆಸೀನರಾಗಿ ಈ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ತುಳುನಾಡ ವೈಭವ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಈ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಜನತೆಗೆ ಅರ್ಪಣೆ ಮಾಡಬೇಕು ಅಂತ ಒಂದು ಉದ್ದೇಶ ನನ್ನಲ್ಲಿ ಮೂಡಿತ್ತು. ಅದನ್ನು ಯಾವ ರೀತಿ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಅದ್ರ ಬಗ್ಗೆ ನನಗೇನು ರೂಪರೇಷೆಗಳು ಗೊತ್ತಿರಲಿಲ್ಲ. ಆವಾಗ ನಾನು ವಸಂತ್ ಶೆಟ್ಟರ್ ಹತ್ರ ಒಂದು ಮಾತನಾಡಿದೆ. ಕಿರಣ್, ನಾನು ವಸಂತ್ ಶೆಟ್ಟರು ಸೇರಿ ಚಿಕ್ಕಮಗಳೂರಿನಲ್ಲಿ ಮನೆಯಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡಬೇಕು, ಅದು ಹೇಗೆ ಆಗ್ತದೆ ಅಂತ ವಸಂತ್ ಶೆಟ್ಟರು ಕೇಳಿದರು. ಅನೇಕ ಕಾರ್ಯಕ್ರಮ ನಡೀತಾ ಇದೆ ಮಾರ್ರೆ, ತುಳುನಾಡ ಕಾರ್ಯಕ್ರಮ ಅಂತ ಯಾವ ರೀತಿ ಮಾಡ್ತೀರಿ, ತುಂಬ ದೊಡ್ಡ ಕಾರ್ಯಕ್ರಮ ಆಗ್ತದೆ, ಅದಕ್ಕೆ ಯಾರನ್ನು ಸಂಯೋಜಕರನ್ನು ಮಾಡಬೇಕು ಏನು ಅಂತಕ್ಕಂಥದ್ದು ಚರ್ಚೆ ನಡೀತು. ನಾನು ಹೇಳಿದೆ, ಏನೇ ಆಗಲಿ ಎಲ್ಲೇ ಕಾರ್ಯಕ್ರಮಗಳಾಗಲಿ ಈ ರೀತಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ, ಆ ಕಾರ್ಯಕ್ರಮ ಯಾವ ರೀತಿ ಇರಬೇಕು ಅಂತ ಆ ಜನಗಳಿಂದನೇ ಆಗ್ತಕ್ಕಂಥ ಕಾರ್ಯಕ್ರಮ ಆಗಿತ್ತು. ಆ ಕಾರ್ಯಕ್ರಮದ ಮುಖಾಂತರ ಈ ಒಂದು ಸಾಂಸ್ಕೃತಿಕ ಮತ್ತು ಪರಂಪರೆ ಇವೆರಡನ್ನೂ ಕೂಡ ಪ್ರತಿಬಿಂಬಿಸ್ತಕ್ಕಂಥ ಕಾರ್ಯಕ್ರಮ ಆಗಬೇಕು. ಹಾಗಾಗಿ ತುಳುನಾಡ ವೈಭವ ಕಾರ್ಯಕ್ರಮ ವಸಂತ್ ಶೆಟ್ಟರೆ ಆಗಲೇಬೇಕು ಅಂತ ಹೇಳಿದೆ. ಮತ್ತು ಅದಕ್ಕೆ ಯಾರ್ಯಾರನ್ನ ಕೋಆರ್ಡಿನೇಟರ್ಗಳನ್ನ ಮಾಡಬೇಕು ಅಂತಂದಾಗ ನಮಗೆ ಫಸ್ಟಿಗೆ ಹೊಳೆದಿರ್ತಕ್ಕಂಥದ್ದು ವಸಂತ್ ಶೆಟ್ಟಿಯವರ ಎಲ್ಲ ನನ್ನ ಒಂದು ಯೋಜನೆ ಅಷ್ಟೇ, ಇದು ತುಳುನಾಡ ವೈಭವ ಆಗಬೇಕು ಅಂತೇಳಿ. ಅದಕ್ಕೆ ಯಾರ್ಯಾರು ಮಾಡಬೇಕು, ಯಾರನ್ನ ಕೋಆರ್ಡಿನೇಟ್ರ್ ಮಾಡಬೇಕು ಅಂತ ಅವರೇ ಹೇಳಿದರು ವಸಂತ್ ಶೆಟ್ಟರು. ಎಲ್ಲದಕ್ಕೂ ನೀವು 4 ಕೋಆರ್ಡಿನೇಟ್ರ್ ಕೊಟ್ಟಿದ್ದೀರಿ ಮಾರ್ರೆ, ತುಳುನಾಡ ವೈಭವಕ್ಕೆ ಒಬ್ಬರೇ ಕೋಆರ್ಡಿನೇಟ್ರ್ ಹೇಗಾಗ್ತದೆ ಅಂತ. ಆಯಿತು, ಅದಕ್ಕೂ 4 ಜನ ಕೋಆರ್ಡಿನೇಟ್ರ್ ಮಾಡುವ ಅಂತ ಕೇಳಿದೆ. ಮತ್ತು ತುಳುನಾಡು ಅದಕ್ಕೆ ವಸಂತ್ ಶೆಟ್ಟರೇ ಇದಕ್ಕೆ
ತುಳುನಾಡ ವೈಭವಕ್ಕೆ ಕೋಆರ್ಡಿನೇಟರ್ಗಳನ್ನು ಮಾಡಿದ್ವಿ. ಕೋಆರ್ಡಿನೇಟರ್ಗಳನ್ನು ಮಾಡಿ 4 ಜನರಲ್ಲಿ ಮತ್ತೆ ಅದರಲ್ಲಿ ಮುಖ್ಯಸ್ಥರು ಯಾರು ಅಂತ ಮಾಡ್ತಕ್ಕಂಥದ್ದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದರು. ಏನು ಪ್ರಾಬ್ಲಮ್ ಆಗಲಿಕ್ಕಿಲ್ಲ, ನಾನು ಮಾತನಾಡ್ತೇನೆ ಅಂತೇಳಿ 4 ಜನ ಕೋಆರ್ಡಿನೇಟರ್ಗಳದ್ದು ಒಂದು ಅಭಿಪ್ರಾಯ ತೆಗೆದುಕೊಂಡೆ. ಎಲ್ಲರ ಅಭಿಪ್ರಾಯ ಒಂದೇ ಆಗಿತ್ತು. ಪ್ರಸಾದ್ರವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಕೆಲಸ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಸರ್ ಅಂತಕ್ಕಂಥದ್ದು ಒಂದು ಮಾತನ್ನು ಹೇಳಿದರು. ಪಂಪದ ಬೇರೆನ ಬಗ್ಗೆ ಶ್ರೋತ ನಿಟ್ಟೆ ಶಶಿಧರ್ ಶೆಟ್ಟರ್ ತೆರಿಪಾದ ಕೊರ್ಪೆರು ಅರ್ನ ಸನ್ಮಾನ ಪತ್ರ ವಾಚನದೊಟ್ಟಿಗೂ ಮಿತ್ತೊಡು ಎರ್ಬೇಡಿ ಪುನಃ ಮಾನಾದಿಗೆದ ಬಿನ್ನೆರೆ ಅಂಚನೆ ಮೂಲು ನೆರೆದಿನ ಎನ್ನ ಮಾತ ಲಯನ್ಸ್ ಸೋದರ ಸೋದರಿಯರೇ, ಲಿಯೋ ಬಂಧುಲೆ, ಅಂಚನೆ ಮಾಗಂದಡಿ ಗುತ್ತುದ ಅಭಿಮಾನದ ಸದಸ್ಯರೇ, ಅಂತಾರಾಷ್ಟ್ರೀಯ ಲಯನ್ಸ್ ಸೇವಾ ಸಂಸ್ಥೆಲು ಲಯನ್ಸ್ ಜಿಲ್ಲೆ 317D ಇದರ ವತಿಯಿಂದ ದೇರ್ಲಗಟ್ಟೆಯಲ್ಲಿರುವ ಮಾಗಂದಡಿ ಗುತ್ತಿನ ಮನೆಯಲ್ಲಿ ಹಮ್ಮಿಕೊಂಡಿರುವ ತುಳುನಾಡಿನ ಪ್ರಾಚೀನ ಸಂಸ್ಕೃತಿಯನ್ನು ಬಿಂಬಿಸುವ ತುಳುನಾಡ ವೈಭವ ಕಾರ್ಯಕ್ರಮದಲ್ಲಿ ಲಯನ್ಸ್ ಜಿಲ್ಲಾ ರಾಜ್ಯಪಾಲ HR ಹರೀಶ್ MJF ಹಾಗೂ ನಮ್ಮ ಆತ್ಮೀಯರಾದ ಚಿನ್ನಪ್ಪ ಗೌಡ ಇವರ ಘನ ಉಪಸ್ಥಿತಿಯಲ್ಲಿ ಹಾಗೂ ನೆರೆದಿರುವ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಗಣೇಶ್ ಪಂಬದರವರಿಗೆ ಸಲ್ಲಿಸುವ ಅಭಿನಂದನಾ ಪತ್ರ. ಸದೈತ ಬಲ್ತೊಂದುಲ್ಲ ನವೀನ್ ಗಟ್ಟಿ, ಅರೆಗೆ ಶಾಲನ್ನು ಪೊದಿತದು ಮಾಲೆಯನ್ನು ಪಾಡದು ಅಂಚನೆ ಸನ್ಮಾನ ಪತ್ರನ ಕೊರೊಂದು ಮಾನಾದಿಗಿನ ಸಂದೇತ ಮಲ್ತೊಂದುಲ್ಲ ಶ್ರೀಯುತ ನವೀನ್ ಗಟ್ಟಿ ಬೆರೆಗೆ ಆಸರೆ ಉಸಿರು ಪನ್ಪುನೇಕ ಕಾರಣಕರ್ತರಾಯಿನಾರು ನಮ್ಮ ಮೋಕಿದ ನವೀನ್ ಗಟ್ಟಿ ಅರೆಗೆ ತೊಲ್ಮೆ ಸಂದ ದುಬ್ಬುದ ಮಾನಾದಿಗೆ ಗಣೇಶ್ ದೈವ ಪಾತ್ರಧಾರಿರ್ಲಂದು ದೈವ ಆರಾಧಕರನಾದ ನಿತ್ಯ ನಿರಂತರವಾದ ಆ ದೈವದ ಸೇವೆಯನ್ನು ಸಂದೈತ ಮಲ್ತೊಂದು ತುಳುನಾಡದ ಪೆರ್ಮೆ ಪುಗಾರ್ತೆಗೆ ಪಾತ್ರರಾಯಿನಾರು ಗಣೇಶ್ ಪಂಬದ ಬೇರೆ ಅರೆಗೆ ಮಾನಾದಿಗೆ ಸಂದೈತ ಮಲ್ತದು ಶಾಲು ಪಾಡದು ಮಾಲೆಯನ್ನು ಪಾಡದು ನೆನಪುದ ಪತ್ರ ಸನ್ಮಾನ ಪತ್ರ ಕೊರದುಳ್ಳ ದುಬ್ಬುದ ಮಾನಾದಿಗೆ ಕುಮಾರಿ ವಂಶಿ ರತ್ನಾಕರ್ ಮೊರಾಣಿ ನಡತಿನಂಚಿನ ಸುಳ್ಯ ಪ್ರಾಂತಿ ಸಮ್ಮೇಳನದ ಅಲ್ಲಿಗೆ ಮಾನಾದಿಗೆ ನಮ್ಮ ಸಂದೈತ ಮಲ್ದ ಇನಿತ ಈ ತುಳುನಾಡು ವೈಭವಡ್ ವಿಶೇಷವಾಗಿ ನಂಚಿನ ಎಲ್ಯ ಪ್ರಾಯದ ಮಲ್ಲ ಪ್ರತಿಭೆಗೆ ಡ್ರಾಮಾ ಜೂನಿಯರ್ ಸೀಸನ್ 2 ವಿನ್ನರ್ ಆದ ನಮ್ಮ ರಾಜ್ಯಗೆ ನಮ್ಮ ಜಾಗಗೆ ಮೂದರ್ನ ಕಂತು ಕೋರ್ನಾರು ಕುಮಾರಿ ವಂಶಿ ರತ್ನಾಕರ್ ವಿಶೇಷವಾದ ಅಲಗೆ ತಾಟಿ ಕೊರ್ಪನ ಅಲ್ಲ ಪೊಪ್ಪಮ್ಮಗ ನಮ್ಮ ಆತ್ಮೀಯ ತಾಟಿ ಕೊರಡ ಬುದ್ದಾಯಿ ಪಣ್ಣಗ ಅಲ್ಲ ಪ್ರತಿ ಯಶಸ್ಸಿಗೆ ಕಾರಣಕರ್ತರಾಗಿನಾರು ಎದುರುಡೆ ಅಲ್ಲ ಪೊಪ್ಪ ಉಳ್ಳೇರು ರತ್ನಾಕರನ್ನು ಅರಗಿಲ ಸ್ವಾಗತ ಸಂದೇತ ಮಾಡ್ಕೊಂಡು ನನ್ನ ಉರಿದಿನ ಒಂಜಿ ಕೊರಿಯರೆ ಬಾಕಿ ಎಂದು ಪಣ್ಣಗ ನಿಖಿಲ್ನ ಉಡ ಜಿಂಜಿನ ಜೋರಾಯನ ತಾಟಿದ ಮಾನಾದಿಗೆ ಆಯ್ತಾತು ಮಲ್ಲ ಮಾನಾದಿಗೆ ಒಂದು ಕಲಾವಿದ ಕೂಡ ಒಂದು ಈಚೆ ಇದ್ದು ಪಣೊಂದು ಅವೇ ಆಯ್ಕೆ ಸ್ಫೂರ್ತಿ ಅವೇ ಆಯ್ಕೆ ಜೀವನದ ಹೊಸ ಚೇತನ.
ಮೂಡಬಿದ್ರೆ ಎಂದು ಪಂಡ ನೆನಪಾಪುನಂಚಿನ ಒಂಜೇ ವ್ಯಕ್ತಿ ಎಂದು ಪಂಡ ನಮ್ಮ ಮಾತಿನ ಮುಖ್ಯದ ಡಾಕ್ಟರ್ ಎಂ ಮೋಹನ್ ಆಳ್ವೇರ್ ಕಾರ್ಯಕ್ರಮ ಬೈದರು ಅರೆಡು ಅರ್ತಿ ಬಿರ್ತಿಡು ಮಿತ್ರ ಚಾವಡಿಗೆ ನಿಗ್ನ ತಾಟಿದ ಮಾನಾದಿಗದ ಒಟ್ಟುಗು ಮೋಕಿಡು ಎದುಕೊನೊಂದುಲ್ಲ ಅಂಚನೆ ಕಿಶೋರ್ ಶೆಟ್ರ್ ದಯಮಲ್ತ ಮಿತ್ತ ಚಾವಡಿ ಬರೋಡು ಮಗನ್ ತಾಡಿ ಗೊತ್ತದ ಕಿಶೋರ್ ಶೆಟ್ರೆ ದಯಮಲ್ತ ಕಿಶೋರ್ ಕುಮಾರ್ ಶೆಟ್ರೆ ಮಿತ್ತ ಚಾವಡಿ ಬಲೆ ರವೀಂದ್ರ ಪೂಂಜೇರು ದಯಮಲ್ತ ಮಿತ್ತ ಚಾವಡಿ ಬರೋಡು ಅಂಚನೆ ರಾಜಾರಾಮ್ ರೈಕಲ್ಲ ಮಿತ್ತ ಚಾವಡಿ ಬರೋಡು ಎಕಡೆ ಕಿಶೋರ್ ಕುಮಾರ್ ಶೆಟ್ರಿಗೆ ನಮ್ಮ ಗವರ್ನರ್ ಪರವಾದ ಮಾನಾದಿಗಿನ ಸಂದೇತ ಮಲ್ತಾರೆ ಇತ್ತೆ ಪ್ರತ್ಯೇಕವಾದ ಇಂಥ ಕಾರ್ಯಕ್ರಮನ ನಮಗೋಸ್ಕರ ಮಲ್ಪಾದ ಕೊರ್ನಾರ್ ಆತು ಮಾತ್ರ ತಂದೆ ರೆಕಡೆ ಬಂಡೇರು ಮೋಕೆಡು ದಾದ ಕೇಂಡಲ ಇಜ್ಜಿಂದು ಬನಂದೆ ಮಾತೆಗಳ ಅಸ್ತೊಂದು ಬನದ ಕಮಲಾಕ್ಷ ಶೆಟ್ಟಿ ಉಳ್ಳೇರು ವೇದಿಕೆದ ಬಲಪುಡೆ ಟುಪ್ಪುನಂಚಿನ ಆ ಒಂಜಿ ವಿಶೇಷವಾಯಿನಂಚಿನ ತುಳುನಾಡದ ಪರತ್ ಸಾಮಾನ್ಯನು ಒಟ್ಟು ಮಲ್ತಿದ ನಮಕ್ ಕೂಡ ಅವೇನು ತೂಪುನಂಚಿನ ಯೋಗನ ಆರ್ ನಮಕ್ ಒದಗಾದು ಕೊಡ್ತಾರೆ ವಿಶೇಷವಾದ ಆರ್ನ ಇಲ್ಲಡೆ ಪೋಪುನ ನಾಡ ಐಟೆ ಜನಕುಲು ಪುಣು ಕಮ್ಮಿ ಆಡ ಇಂಚಿನ ಐಟಮ್ಲು ಪುಣು ಜಾಸ್ತಿ ಅಂಚಾದ ಅವೇನು ಮಾತ ಅವು ಎತ್ತೋ ಸಮಯದ ಅವೇನು ಬಾರಿ ಪೊರ್ಲುಡು ದೀವೊಂದು ಐಕ್ ವಿಶೇಷವಾಯಿನಂಚಿನ ಸ್ಥಾನಮಾನ ಒದಗ ಒಂದು ಈತ ಪೊರ್ಲುಡು ಓಲೆ ತುಳುನಾಡ ವೈಭವ ಕಾರ್ಯಕ್ರಮ ನಡೆತದ ಮೋಕೆಡ ಕೇಂದ್ರ ಇಜ್ಜಿಂದು ಪನಂದೆ ಐಕ್ ಪ್ರತ್ಯೇಕವಾಯಿನಂಚಿನ ವ್ಯವಸ್ಥೆನ ಮಲ್ತದ ಬಾರಿ ಪೊರ್ಲುಡು ಅವೇನು ಮುಟ್ಟವನಂಚಿನ ವ್ಯವಸ್ಥೆನ ಮಲ್ದೇರು ಶ್ರೀಯುತ ಕಮಲಾಕ್ಷ ಶೆಟ್ರು ಅಂಚನೆ ಕೆಸರುಗದ್ದೆಡು ಕಲಾ ಮಾತಿನ ಆರಾಧನೆ ಮಲ್ತೊಂದು ಕಲಾ ಪುತ್ರೆ ಎಂದು ಪಂಡ ತಪ್ಪ ಬಂದು ನಮ್ಮ ಡಾಕ್ಟರ್ ಎಂ ಮೋಹನ್ ಆಳ್ವೇರಿಗೆ ನಮ್ಮ ಗವರ್ನರ್ ಆಯ್ನಂಚಿನ ಎಚ್ ಆರ್ ಹರೀಶರ್ ಶಾಲು ಪೊದಿತದು ಪೂಮಾಲೆಯನ್ನು ಪಾಡ್ದು ಮಾನಾದಿಗಿನ ಸಂದೈತ ಮಲ್ತೊಂದುಳ್ಳೇರು ಅಂಚನೆ ಪ್ರೀತಮ್ ದಯಮಲ್ತದ ವೇದಿಕೆಗೆ ಬರೋಡು ಪ್ರೀತಮ್ ಇಡೀ ಬದುಕನ್ನೇ ಸತ್ಯಕ್ಕಾಗಿ ಅಂತ ಎತ್ತಿ ಹಿಡಿದ ಒಬ್ಬ 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 ಒಂದು ಬದುಕು ನಮಗೆ ಆದರ್ಶ ಆಗಬೇಕಾದದ್ದು, ಅದು ಮಾದರಿ ಆಗಬೇಕಾದದ್ದು. ನಮಗೆ ತಮಾಷೆಗೆ ಹಾಸ್ಯಕ್ಕೆ ಒಳಗಾಗ್ತಾ ಇದೆ. ಕಾರಣ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟೋ ಸಂಸ್ಥೆಗಳು, ಚಾರಿಟೇಬಲ್ ಸಂಸ್ಥೆಗಳು, ಸಂಶೋಧನಾ ಕೇಂದ್ರಗಳು ಆಗ್ತವೆ. ಪ್ರಶ್ನೆ ಮಾಡಬೇಕು ಅಥವಾ ನಾವು ನೋಡಬೇಕು, ಏನು ಚಾರಿಟೇಬಲ್, ಏನು ಮಾಡ್ತಾ ಇದ್ದಾವೆ. ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಸರ್ವೀಸ್ ಅಂತ ನಾನು ಇದನ್ನು ಎಲ್ಲಿಗೆ ರಿಲೇಟ್ ಮಾಡ್ತಾ ಇದ್ದೇನೆ ಅಂತಂದರೆ, ಲಯನ್ ಸಂಸ್ಥೆ ಮುಖ್ಯವಾಗಿ ಸೇವಾ ಸಂಸ್ಥೆ ಅಂತ ಹೇಳ್ತೇವೆ. ಸೇವಾ ಸಂಸ್ಥೆ ದಯವಿಟ್ಟು ಗಮನಿಸಬೇಕು. ಅದು ಅದರ ಸತ್ವ, ಅದು ಅದರ ಆತ್ಮ, ಅದು ಅದರ ಜೀವ. ಸರ್ವೀಸ್ ಎನ್ನುವುದು, ಸೇವೆ ಎನ್ನುವುದು ಅರ್ಥ ಕಳ್ಕೊಳ್ಳದ ಹಾಗೆ, ಸೇವೆ ಎನ್ನುವುದು ತಮಾಷೆ ಆಗದ ಹಾಗೆ, ಸೇವೆ ಎನ್ನುವ ಪರಿಕಲ್ಪನೆ ವ್ಯಂಗ್ಯಕ್ಕೆ ಒಳಗಾಗದ ಹಾಗೆ ಒಂದು ಸಂಸ್ಥೆ ಕೆಲಸ ಮಾಡಬೇಕಾದದ್ದು ಬಹಳ ಬಹಳ ಮುಖ್ಯ ಅಂತ ಇದು ನಾನು ಅಂತರಂಗದಿಂದ ಹೇಳುವ ಮಾತು, ಬೇರೆ ಯಾವ ಅರ್ಥವೂ ಇಲ್ಲ. ಇವತ್ತು ಲಯನ್ಸ್ ಮಂಗಳ ಗಂಗೋತ್ರಿ ಸಂಸ್ಥೆಗೆ ಸೇವೆ ಎನ್ನುವುದಕ್ಕೆ ಒಂದು ಸಾಂಸ್ಕೃತಿಕ ಅರ್ಥವನ್ನು ಸೇರಿಕೊಂಡ್ರೆ ಅದು ಇವತ್ತು ಅದು ಸಾಬೀತಾಗಿದೆ ಅಂತ ಹೇಳುವುದಕ್ಕೆ ನಾನು ಇಷ್ಟಪಡ್ತೀನಿ. ಸಂದೇತ ಮಲ್ತೊಂದುಳ್ಳೇರು ಜಿಲ್ಲಾ ಗವರ್ನರ್ ಅಂಚನೆ ಪ್ರಸಾದ ರೈ ಕಳಿಮಾರರ ಒಟ್ಟಾದ ಶಾಲನ್ನು ಪೊದೆತ್ತದ ಅವರಿಗೆ ವಿಶೇಷವಾಗಿ ಅಂಚಿನ ಮಾನಾದಿಗೆ ದೊಡ್ಡ ಕಾರ್ಯಕ್ರಮಕ್ಕೆ ಮೋಕೆಡಿ ಎದುಕೊನೊಂದಿಲ್ಲ ಸೊಲ್ಮೇಲೆ ಈ ಸಮಯಡು ರಡ್ಡು ಪಾತ್ರೆ ಅಪೇಕ್ಷೆ ಪಡೆಪೆ. ಲಯನ್ಸ್ ಕ್ಲಬ್ಬು ಜಾಗತಿಕ ಮಟ್ಟದ ಪುಟದಿನಂಚಿನ ಒಂಜಿ ಸಂಸ್ಥೆ, ಒಂಜಿ ಎಲ್ಲಿಯ ಕಿಟಿತಿನಂಚಿನ ಸಂಸ್ಥೆ ಅಮೇರಿಕಡು ಪುಟ್ಟಿತ್ತಿನಾಂಡ್ಲ ಇಡೀ ಜಗತ್ತಿಗೆ ಎಂಚ ಪರಿಸರ ಉಂಡು, ಇಡೀ ಜಗತ್ತಡು ಏತ್ ಕ್ಲಬ್ ಆಂಡು ಏತ್ ಸದಸ್ಯತನಾಂಡು ನೆತ್ತ ದಾಖಲೆಂಚಿನ ಐದು ಬೊಕ್ಕ ಅಕಲು ಇಡೀ 100 ವರ್ಷದ ಮಲ್ದಿನಂಚಿನ ಇಡೀ ಸೇವಾ ಮನೋಭಾವದ ಕೆಲಸ ಅವು ಎಂಚಿನ ಪನ್ಪುಣ ನಂಗೆ ಮಾತ್ರ ಗೊತ್ತಿತ್ತು ನನ್ನ ವಿಚಾರ. ಇನಿ ಮೂಲು ಮಾಗಂದಾಡಿ ಇಲ್ಲಡು ತುಳುನಾಡ ವೈಭವಾನ್ ಮಲ್ತದು ಐಟಿತ್ತಿನ ಸಹಸರ್ನಕಲು ಮಾತ ಬೇತೆ ಒಂಜಿ ಎಡ್ಡೆಪ್ಪದೊಟ್ಟಿಗೂ ಒಂಜಿ ರಿಕ್ರಿಯೇಷನ್ ಒಂಜಿ ಆಪಿನಂಚಿನ ಈ ವಿಚಾರ ಮಲ್ದಿನ ಭಾರಿ ಸಂತೋಷ ಆತನು. ಯಾನ್ಲ ಈ ತುಳುನಾಡ್ದೆ ಯಾನ್ಲ ಒಂಜಿ ಕೃಷಿ ಕುಟುಂಬಡು ಬೈದಿನೇ ಇಂಚಾದ ಉಪ್ಪುನಾಗ ಎಂಕೆ ಈ ಇಲ್ಲಾಗ ಬನ್ನಾಗ ಮುರಾಲ್ನವರ ಬತ್ತು ಪೋದಿತ್ತೆ ಈ ಇಲ್ಲಡೆ ಬನ್ನಾಗ ಎನ್ನ ಅಮ್ಮೇರನ ಇಲ್ಲಿ ಮಿಜಾರು ಗೊತ್ತು, ಎನ್ನ ಅಮ್ಮನ ಇಲ್ಲಿ ಕೊಡ್ಮಾನ್ ಗೊತ್ತು. ಉಲೆ ಪೊಗ್ಗುನಾಗ ಎಂಕೆ ಎಂಚಿನ ಆಂಪುಂಡು ಆ ಉಲೆ ಕಾರ್ದಿನಾಗ ಅಂಚನೆ ಈ ಜಾಗ ಬನ್ನಾಗಲ್ಲ ಎಂಕೆ ಅವೇಂದು ಒಂಜಿ ಸಂದರ್ಭ ಬರ್ತದೆ. ದಾಯಿನ ಬನ್ನಾಗ ಎಂಕ್ಲೆ ಒಂಜಿ ರೀತಿ ಒಂಜಿ ಭಾವನಾತ್ಮಕವಾದ ಸಂಬಂಧ ಆ ಇಲ್ಲದೊಟ್ಟಿಗೆ ಉಡಲ್ ಜಿಂಜಿನ ನಿಷ್ಕಲ್ಮಶವಾಯಿನಂಚಿನ ಪ್ರೀತಿನ ಮಾತ್ರ ಅಂಚಾದ ಅವು ಏತೋ ಪ್ರೀತಿನ ಸಂಪಾದನೆ ಮಲ್ತಿನ ಹಿಡ್ದವ್ರ ಮೋನ ನಿಷ್ಕಲ್ಮಶವಾಯಿನಂಚ ತೆಲಿಕೆ ಮೋಹನ್ ಆಳ್ವೇರ್ ತೂದ ಅಂಚಾದ ಇಂಥ ಕಾರ್ಯಕ್ರಮದ ಅಧ್ಯಕ್ಷರಾದ ನಮ್ಮೊಟ್ಟಿಗೆ ತಿನ್ನಂಚಿನ ಡಾಕ್ಟರ್ ಮೋಹನ್ ಆಳ್ವೇರ್ಗೆ ವಿಶೇಷವಾಯಿನಂಚಿನ ಸೊಲ್ಮೇಲ್ ತಂದವದು ಅಂಚನೆ
ಡಾಕ್ಟರ್ ಚಿನ್ನಪ್ಪ ಗೌಡ್ರಿಗಳ ಮಾನಾದಿಗಿನ ಸಂದೇತ ಮಲ್ತೋಲ್ಲ ಸೊಲ್ಮೇಲೆ ಡಾಕ್ಟರ್ ಚಿನ್ನಪ್ಪ ಗೌಡ್ರಿಗೆ இந்த ಕಾರ್ಯಕ್ರಮಕ್ಕೆ ನಮ್ಮ ಲೆತ್ತಿನ ಲೆಪ್ಪುಗು ಕೊರದು ಮೋಕೆ ಇದು ಬೈದಿರ್ರೆ ಅಚ್ಚಾದ ಮುಖ್ಯ ಅತಿಥಿಗಳಾದಿತ್ಯ ಇರೆಗಳ ಸೊಲ್ಮೆ ಸಂದರ್ಭ ಯಕ್ಷಗಾನ ಪ್ರದರ್ಶನ ನಡಪೆರಗೊಂಡು ಅವು ನೃತ್ಯ ವೈಭವ ನಾಟ್ಯ ವೈಭವ ನಡೆದುಂಬು ವೇದಿಕೆದ ಮಿತ್ ಚಂದ್ರ ಶೆಟ್ರ್ ಧನ್ಯವಾದ ಫಸ್ಟ್ ವಿಡಿಜಿ ಸೆಕೆಂಡ್ ವಿಡಿ ಅಂಚನೆ ರಡ್ ಫೆಲಿಸ್ಟೇಷನ್ ಎತ್ತಂದು ಕಿಶೋರ್ ರಾವ್ ಬೊಕ್ಕ ಅರುಣ್ ಶೆಟ್ರ್ ಅಕಲು ಮಾತ ಪಂಡಿರು ಮಸ್ತ್ ಲೇಟ್ ಆತನಂದು ಅಂಚಾದು ದಯಮಲ್ತದು ಕುಡರ ನಿಗಳಿಗೆ ಏರ್ಲ ಬೇಜಾರ್ ಮಲ್ಪೆರೆ ಬಲ್ಲಿ ನಿಗಲ ಇತ್ತಿನ ಮೋಕೆ ನಿಗಳಿಗೆ ಏಪಲ ಉಂಡು ಐನ್ ಪನೊಂದು ಓಟ್ ಆಫ್ ಥ್ಯಾಂಕ್ಸ್ ದಂಚಿ ದುಂಬು ಈ ಕಾರ್ಯಕ್ರಮ ಈತು ಪೊರ್ಲುಡು ನಿರೂಪಣೆ ಮಲ್ಪೊಡನಾಡ ಈ ಪೊರ್ಲ ಕಟ್ಟನು ನಂಗೆ ಮಲ್ಪುನಂಚಿನ ಪೊರ್ಲ ಜವನೆ ನಮ್ಮೆದುರುಲೆ ಆಯನ ಈ ಪೊರ್ತುಡು ಸನ್ಮಾನ ಮಲ್ಪುನಂಚಿನ ನಮ್ಮ ಅಂಚನೆ ಮೋಕೆಡಿ ಎದುಕೊಂಡು ನಮ್ಮ ಈ ಮಣ್ಣದ ಸಂಸ್ಕೃತಿ ಅಂಚನೆ ಬತ್ತಿ ಬಿನ್ನೆ ರೀತಿದು ಕಾರ್ಯನು ಪೊರ್ಲು ಮಂತ್ ಕೊರ್ನಾಕ್ಲಿಗೆ ತರೆ ತಗ್ಗಾದು ಸೋಲೈತು ಸೊಲ್ಮೆ ಸಂದಾವನವಲ ಈ ಮಣ್ಣದ ಕಟ್ಟು ಈ ನಿಲೆಟ್ಟು ಪ್ರಥಮವಾದ ನಮ್ಮ ಈ ಕಾರ್ಯಗೂ ದೀಪನರ್ಲಾದ ಪೊರ್ಲು ಮಂತ್ ಕೊರ್ನಂಚಿನ ನಮ್ಮ ಜಿಲ್ಲಾ ರಾಜ್ಯಪಾಲೆ ಲಯನ್ HR ಹರೀಶ್ MJF ಮೇರೆಗೆ ಎಂಕಲ್ನ ಉಡಲು ದಿಂಜಿನ ಸೊಲ್ಮೆಲು ಅಂಚನೆ ಡಾಕ್ಟರ್ ಚಿನ್ನಪ್ಪ ಗೌಡ್ರು ಹಾವೇರಿ ಜಾನಪದ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಆಯ್ನ ಚಿನ್ನಪ್ಪ ಗೌಡ್ರೆಗ್ಲ ಎಂಕಲ್ನ ಮೋಕ್ಯದ ಸೊಲ್ಮೆಲು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ರಾಮಾರಾವ್ ಮೇರ್ಲ ನಮ್ಮೊಟ್ಟಿಗೆ ನಿಲ್ಲೇರು ಆರೆಗ್ಲ ಎಂಕಲ್ನ ಮನಸ್ಸು ದಿಂಜಿನ ಸೊಲ್ಮೆಲು ಒರಿದಿನ ಬರ್ಪಿ ವರ್ಷ ನಮ್ಮ ಊರುದಾರೆ ನಮ್ಮ ಈ ಲಯನ್ಸ್ ಜಿಲ್ಲೆದ ಮಲ್ಲಮ್ಮ ನೆಟ್ಟುಕುಲ್ಲೆರು ಉಪನಾರು ಆರು ಲಯನ್ ದೇವದಾಸ್ ಭಂಡಾರಿ MJF ಮೇರೆಗ್ಲ ಎಂಕುಲ್ನ ಮೋಕ್ಯದ ಸೊಲ್ಮೆಲು ಇಂದು ಅತ್ತಂದೆ ಏತೋ ಜನಕ್ಲೆಗೆ ಎಂಕ್ಲೆಗೆ ಪನ್ನೆರೆ ಬುಡ್ದು ಪೋದುಪ್ಪು ಮನಸ್ಸಿಡು ಓಲ ದೀವಂದೆ ಒವೇ ಉದ್ದೇಶಿಜ್ಜಂದೆ ಪೊರ್ಲ ಪೊಲಿಕೆದ ಈ ಒಂಜಿ ಸಮಾರಂಭನ ಪೊರ್ಲ ಕಂಟೆಡ್ ಎಂಕ್ಲೆಗೆ ತೋಪಾದು ಕೊರ್ನ ಪ್ರತಿಯೊರಿಯಾಗ್ಲ ಎಂಕ್ಲು ಸೋಲು ಐತದು ಬುಡು ಬುಡಲ ಸೊಲ್ಮೆನ ಸಂದ ಒಂದುಲ್ಲ